ಹಾಯ್ ಹಲೋ ನಮಸ್ಕಾರ. ನಮ್ಮ ಟಿವಿಯ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಧ್ವನಿ ಶಶಾಂಕ್ ಕೌಡೂರು. ಸೊ ಇವತ್ತಿನ ಜನಧ್ವನಿಯಲ್ಲಿ ಪ್ರತಿ ದಿವಸವೂ ಕೂಡ ನಾವು ರಾಜಕೀಯ ವಿಚಾರದ ಕುರಿತಾಗಿ ಮಾತಾಡ್ತಾ ಇದ್ವಿ, ರಾಜಕೀಯ ಚರ್ಚೆಗಳೇ ನಡೀತಾ ಇತ್ತು. ಆದರೆ ಇವತ್ತಿನ ಜನಧ್ವನಿಯಲ್ಲಿ ಒಂದು ಬೇರೆ ವಿಚಾರದ ಕುರಿತಾಗಿ ಒಂದು ಬದಲಾವಣೆ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ, ಸ್ಪೆಷಲಿ ಶಾಲಾ ವಿದ್ಯಾರ್ಥಿಗಳಿಗೆ ಅಥವಾ ನಮ್ಮನೆಯ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅನ್ನುವಂತಹ ಗೊಂದಲದಲ್ಲಿರುವಂತಹ ಪೋಷಕರು ಸ್ಪೆಷಲಿ ನೋಡಬೇಕಾದಂಥ ಕಾರ್ಯಕ್ರಮ. ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನೆ ಮಕ್ಕಳು ಫೇಮಸ್ ಆಗಲಿ ಅಂತ ಹೇಳಿ ಬಯಸುವಂತಹ ಪೋಷಕರು ಕೂಡ ಇರ್ತಾರೆ, ಇನ್ನಷ್ಟು ಹೆಸರು ಬರಲಿ ಸೋಷಿಯಲ್ ಮೀಡಿಯಾದಿಂದ ಅಂತ ಹೇಳಿ. ಅಂಥವರು ಕೂಡ ಸ್ಪೆಷಲಿ ಗಮನಿಸಬೇಕಾದಂಥ ವಿಚಾರ. ನೀವಾಗೆ ನಿಮ್ಮ ಮಕ್ಕಳನ್ನು ಸೋಷಿಯಲ್ ಮೀಡಿಯಾಗೆ ತಳ್ಳುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇರುತ್ತೆ. ಹೆಚ್ಚಾಗಿ ಮೊಬೈಲ್ ಫೋನನ್ನು ಬಳಸ್ತಾ ಇರುವಂತಹ ನಿಮ್ಮ ಮಕ್ಕಳು ಯಾವ ಗೀಳಿಗೆ ದಾಸರಾಗ್ತಾ ಇದ್ದಾರೆ ಅನ್ನುವಂತಹ ಒಂದು ಸ್ವಲ್ಪ ಮಟ್ಟಿನ ಜ್ಞಾನ ತಮಗೂ ಕೂಡ ಇರಲಿ ಅನ್ನುವಂಥ ವಿಚಾರವನ್ನು ಬಿಚ್ಚಿಡುವಂಥ ಒಂದು ಸಣ್ಣ ಪ್ರಯತ್ನ. ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟು ಇಡೀ ಜಗತ್ತನ್ನೇ ನೋಡಿಕೊಳ್ಳಿ ಅಂತ ಫ್ರೀಯಾಗಿ ಬಿಟ್ಟು ಬಿಡುವಂತಹ ಪೋಷಕರು ಒಂದು ಬಾರಿ ಗಮನಿಸಬೇಕಾದಂಥ ವಿಚಾರ. ಪ್ರತಿಯೊಬ್ಬ ಪೋಷಕರು ಕೂಡ ಮಿಸ್ ಮಾಡದೆ ನೋಡಬೇಕಾದಂಥ ಸ್ಟೋರಿ ಇದು. ಇದು ಯಾರದ್ದೋ ಮನೆಯ ವಿಚಾರ ಅಲ್ಲ, ನಿಮ್ಮ ಮನೆಯ ಮಕ್ಕಳ ವಿಚಾರ. ಏನಾಗ್ತಾ ಇದೆ ಅನ್ನುವಂಥದ್ದರ ಕುರಿತಾಗಿ ನಿಮಗೆ ಬಿಚ್ಚಿಡುವಂಥ ಒಂದು ಸಣ್ಣ ಪ್ರಯತ್ನ. ಸೊ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಸ್ಪೆಷಲ್ ನೋಡಬೇಕು. ರಾಜಕೀಯ ವಿಚಾರಗಳಿಗೆ ಏನೇ ಇದ್ದರೂ ಕೂಡ ಅದನ್ನು ಚಾನಲ್ ಚೇಂಜ್ ಮಾಡುವಂತಹ ಅವಶ್ಯಕತೆ ಇರಬಹುದು. ಆದರೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಯಲ್ಲಿ ನಿರಾಸಕ್ತಿ ಹೊಂದಿ ಯಾವ ವಿಷಯಕ್ಕೆ ನಿಮ್ಮ ಮನೆ ಮಕ್ಕಳು ದಾಸರಾಗ್ತಾ ಇದ್ದಾರೆ. ಸೊ ಇದು ಕಳೆದ ಹಲವು ವರ್ಷಗಳಿಂದ ಬೇರೆ ಬೇರೆ ವಿಚಾರದಲ್ಲಿ ಚರ್ಚೆ ಆಗ್ತಾ ಇದ್ದಂಥ ವಿಷಯವೂ ಕೂಡ ಹೌದು. ಆದರೆ ಇವತ್ತು ನಾವು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇರುವಂಥ ವಿಚಾರ ಇದು ತಮಗೂ ಕೂಡ ಹೊಸತು ಅಂತ ಅನಿಸ್ಬೋದು ಮತ್ತು ಮುಜುಗರವೂ ಕೂಡ ಅನಿಸ್ಬೋದು. ನಮ್ಮ ಮನೆ ಮಕ್ಕಳು ಈ ರೀತಿಯ ವಿಚಾರಕ್ಕೆ ದಾಸರಾಗ್ತಾ ಇದ್ದಾರಾ ಅಂತ ಹೇಳಿ. ಸ್ಪೆಷಲಿ ಇನ್ಸ್ಟಾಗ್ರಾಮ್ನಂತಹ ಮೆಸೆಂಜಿಂಗ್ ಆ್ಯಪ್ಗಳನ್ನು ಬಳಸ್ತಾ ಇರುವಂಥ ನಿಮ್ಮ ಮಕ್ಕಳು ಎಷ್ಟರ ಮಟ್ಟಕ್ಕೆ ಸೇಫ್ ಆಗಿದ್ದಾರೆ, ಏನಾಗ್ತಾ ಇದೆ, ಅವ್ರು ಯಾವ ರೀತಿಯಾದಂಥ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ, ಅಥವಾ ಅವರು ಯಾರ ಬಲಿಪಶುಗಳಾಗ್ತಾ ಇದ್ದಾರೆ. ಬರೀ ಇನ್ಸ್ಟಾಗ್ರಾಮ್ ಅಥವಾ ಇಂತಹ ಅನೇಕ ಮೆಸೆಂಜರ್ಗಳಿವೆ, ಫೇಸ್ಬುಕ್ ಮೆಸೆಂಜರು ಅಥವಾ ಸ್ನ್ಯಾಪ್ಚಾಟ್ ಅನೇಕ ಇದೆ. ಇದರ ಬಗ್ಗೆ ನಮಗಿಂತ ಹೆಚ್ಚಾಗಿ ನಿಮ್ಮ ಮನೆ ಮಕ್ಕಳಿಗೆ ಗೊತ್ತಿರ್ಬೋದು, ಅಷ್ಟು ಲೀಸ್ಟ್ ಔಟ್ಗಳಿದೆ. ಸೊ ಇಂತಹ ಸಾಮಾಜಿಕ ಜಾಲತಾಣದಲ್ಲಿ ಸ್ನೇಹಿತರ ಮುಖವಾಡದಲ್ಲಿ ರಾಕ್ಷಸರ ಜಾಲಕ್ಕೆ ಸಿಲುಕಿ ಶೋಷಣೆಗೊಳಗಾಗುವಂಥ ಅನೇಕ ಹೆಣ್ಣು ಮಕ್ಕಳು. ಇದು ಬರೀ ಹೆಣ್ಣು ಮಕ್ಕಳಿಗೋಸ್ಕರ ಅಂತ ಅಲ್ಲ, ಎಲ್ಲ ಮಕ್ಕಳು ಕೂಡ, ಗಂಡು ಮಕ್ಕಳು ಕೂಡ ಇಂತಹ ಜಾಲಕ್ಕೆ ಬಲಿಯಾಗ್ತಾ ಇದ್ದಾರೆ. ಮಾದಕ ದ್ರವ್ಯಗಳನ್ನು ಆನ್ಲೈನ್ ಮಾರಾಟಕ್ಕೂ ಕೂಡ ಬಳಕೆ ಆಗ್ತಾ ಇದೆ. ಅದು ಕೂಡ ಮೆಸೆಂಜಿಂಗ್ ಆ್ಯಪ್ನ ಎಮೋಜಿಗಳ ಮುಖಾಂತರ. ಯಾರಿಗೂ ಕೂಡ ಸಂಶಯಗಳು ಬರಬಾರ್ದು ಅನ್ನುವಂಥ ರೀತಿಯಲ್ಲಿ ಈ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಬರುವಂಥ ಎಮೋಜಿಗಳಿದೆಯಲ್ವ, ಅದರ ಮುಖಾಂತರ ಮಾದಕ ದ್ರವ್ಯಗಳ ಖರೀದಿಯೂ ಕೂಡ ಆಗ್ತಾ ಇದೆ. ಇದು ಕೂಡ ಗೌಪ್ಯವಾಗಿ ಆಗ್ತಾ ಇರುವಂಥ ವಿಚಾರ. ಇಂತಹ ವಿಚಾರಗಳ ಜೊತೆಗೆ ನಿಮ್ಮ ಮನೆ ಮಕ್ಕಳು ಕೊರಿಯನ್ ಡ್ರಾಮಾ ತುಂಬಾ ಫೇಮಸ್. ನಾವು ಕೊರಿಯನ್ ಡ್ರಾಮಾ ನೋಡಿಲ್ಲ ಅಂತ ಹೇಳಿದರೆ ಅವು ವೇಸ್ಟ್ ಅನ್ನುವಂಥ ರೀತಿಯಲ್ಲಿ ಕೆಲವರು ಕೀಳಾಗಿ ಕಾಣುವಂಥದ್ದು ಕೂಡ ಇದೆ. ಆದರೆ ಅದಕ್ಕೆ ಅಡಿಕ್ಟ್ ಆಗಿರೋದ್ರಿಂದ ಆಗುವಂಥ ತೊಂದರೆಗಳೇನು? ಕೊರಿಯನ್ ಡ್ರಾಮಾ ನೋಡದೇ ಇರುವಂಥ ಮಕ್ಕಳು ಯಾವುದಕ್ಕೂ ಕೂಡ ಪ್ರಯೋಜನ ಇಲ್ಲ ಅನ್ನುವಂಥವ್ರ ಮಧ್ಯೆ ಆ ಕೊರಿಯನ್ ಡ್ರಾಮಾ ನೋಡಿದಂಥವರು ಏನೆಲ್ಲ ಆಗಿದ್ದಾರೆ, ಅವರ ಏನೆಲ್ಲ ಸಮಸ್ಯೆಗಳಿದೆ ಅನ್ನುವಂಥದ್ದು ಕೂಡ ಪ್ರಮುಖ. ಸೊ ಇಂತಹ ಪ್ರಕರಣಗಳ ಬಗ್ಗೆ ಸೈಬರ್ ಪೊಲೀಸರಾಗಿರ್ಬೋದು ಅಥವಾ ಸರ್ಕಾರ ಏನು ಕ್ರಮಗಳನ್ನು ಕೈಗೊಂಡಿದೆ ಅನ್ನುವಂಥದ್ದು ಕೂಡ ಪ್ರಮುಖ. ನಾವು ಅಂಥ ಆ್ಯಪ್ಗಳನ್ನು ನಿಷೇಧ ಮಾಡ್ತೀವಿ, ಬ್ಯಾನ್ ಮಾಡ್ತೀವಿ ಅಂತ ಹೇಳಿ ಬರೀ ಇನ್ನೊಂದು ದೇಶದ ವಿರುದ್ಧವಾಗಿ ಆಕ್ರಮಣ ಮಾಡುವಂಥದ್ದು ಆಯಿತು. ಅಂದರೆ ಚೀನಾ ದೇಶದ ಆ್ಯಪ್ಗಳನ್ನು ನಾವು ನಿರ್ಮಿತ ಆ್ಯಪ್ಗಳನ್ನು ಬಳಸುವಂಥದ್ದು ಬೇಡ ಅಂತ ಹೇಳಿ ಅಂಥ ಆ್ಯಪ್ಗಳಿಗೆ ಕಡಿವಾಣ ಹಾಕೋದನ್ನು ನಾವು ನೋಡಿದ್ದೇವೆ. ಆದರೆ ಬೇರೆ ದೇಶದ ಒಂದು ಆ್ಯಪ್ಗಳನ್ನು ಬಳಸುವುದಕ್ಕಿಂತ ಹೆಚ್ಚಾಗಿ ಅಥವಾ ಅದನ್ನು ನಿಷೇಧ ಮಾಡೋದಕ್ಕಿಂತ ಹೆಚ್ಚಾಗಿ ಆ ದೇಶದ ಆ್ಯಪ್ಗಳನ್ನು ಬಳಸಿ ನಮ್ಮ ದೇಶದ ಮಕ್ಕಳು ಎಲ್ಲಿ ದಾರಿ ತಪ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಸಮಾಜಕ್ಕೆ ತಿಳಿಸುವಂಥ ಪ್ರಯತ್ನಗಳಾಗಬೇಕಾಗಿದೆ. ಈಗ ಚೀನಾ ನಿರ್ಮಿತ ಆ್ಯಪ್ಗಳನ್ನು ನಿಷೇಧ ಮಾಡಿ ಆಯಿತು, ಇನ್ನೂ ಕೂಡ ಕೆಲವು ಹಾಗೇನೇ ಕಾರ್ಯಾಚರಣೆಯಲ್ಲಿದೆ, ಇಲ್ಲ ಅಂತಲ್ಲ. ಆದರೆ ಇನ್ನೂ ಕೆಲವು ದೇಶಗಳ ಅದಕ್ಕಿಂತಲೂ ಮಾರಕವಾಗಿರುವಂತಹ ಕೆಲವು ದೇಶಗಳ ಆ್ಯಪ್ಗಳಿವೆ, ಅದನ್ನು ಕೂಡ ರದ್ದು ಮಾಡುವಂತಹ ಅಥವಾ ಬ್ಯಾನ್ ಮಾಡುವಂತಹ ಅಥವಾ ಅದರ ವಿರುದ್ಧ ಒಂದು ಕಡಿವಾಣಗಳನ್ನು ಹಾಕುವಂಥ ಕೆಲಸಕ್ಕೆ ಸರ್ಕಾರ ಮುಂದಾಗಬೇಕಾಗಿದೆ. ಸ್ಪೆಷಲಿ ಇದು ನಾವಿವತ್ತು ಎಂಟೈರ್ ದೇಶದ ವಿಚಾರಗಳನ್ನು ಮಾತಾಡ್ತಾ ಇಲ್ಲ,
ಕರಾವಳಿಗೆ ಸಂಬಂಧಪಟ್ಟಂತೆ ಎಲ್ಲಿ ದಾರಿ ತಪ್ತಾ ಇದ್ದಾರೆ, ಏನೆಲ್ಲ ಘಟನೆಗಳಾಗಿದೆ ಅನ್ನೋಂತಹ ನೈಜ ಚಿತ್ರಣವನ್ನು ಬಿಚ್ಚಿಡ್ತಾ ಹೋಗುವಂತಹ ಪ್ರಯತ್ನ. ನಮ್ಮ ಜೊತೆ ಇಬ್ಬರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಒಬ್ಬರಾಗಿ ಗಣೇಶ್ ಕುಡುವ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್, ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದಕ್ಕೆ. ಹಾಗೆಯೇ ಇನ್ನೊಬ್ಬರಾಗಿ ದೀಪು ಶೆಟ್ಟಿಗಾರ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಪೆಷಲಿ ದೀಪು ಶೆಟ್ಟಿಗಾರ್ ಅವರೇ, ಅನೇಕ ವಿಚಾರಗಳ ಕುರಿತಾಗಿ ಮಕ್ಕಳ ವಿದ್ಯಾಭ್ಯಾಸದ ಕುರಿತು ಮತ್ತು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನುವಂಥ ವಿಚಾರದಲ್ಲಿ ತಾವು ಅನೇಕ ರೀತಿಯಾದಂಥ ಹೋರಾಟಗಳನ್ನು ಕೂಡ ನಡೆಸಿದ್ರಿ ಮತ್ತು ಎಚ್ಚರಿಕೆಯನ್ನು ಕೂಡ ಮೂಡಿಸಿದ್ರಿ. ತಾವು ನೋಡಿರೋ ಮಟ್ಟಕ್ಕೆ ಮತ್ತು ಫಸ್ಟ್ ರಿಯಾಕ್ಷನ್ ಹೇಳೋದಾದ್ರೆ ಈ ಟಾಪಿಕ್ಗೆ ಸಂಬಂಧಪಟ್ಟಂತೆ. ನೋಡಿ, ಸಾಮಾಜಿಕ ಜಾಲತಾಣ ಎಂಬುದು ಯುವಕರ ಮೇಲೆ ಅತಿ ಹೆಚ್ಚು ಪರಿಣಾಮವನ್ನು ಬೀಳ್ತಾ ಇದೆ ಅಂತಲೇ ಹೇಳ್ಬೋದು. ಅಂತ ಹೇಳಿದ್ರೆ ಇದರಿಂದ ಪಾಸಿಟಿವ್ ಕೂಡ ಇದೆ. ಒಳ್ಳೆಯ ನಿಜವಾಗಿ ಸಾಮಾಜಿಕ ಜಾಲತಾಣ ಎಂಬುದು ನಮ್ಗೆ ಏನಾದ್ರೂ ಒಂದು ನಮ್ಗೆ ಗೊತ್ತಿರುವುದನ್ನು ಇನ್ನೊಬ್ಬರಿಗೆ ಹಂಚಲಿಕ್ಕೆ, ಎಂತ ಜ್ಞಾನ ಬೇರೆ ಅಲ್ಲ, ಜ್ಞಾನವನ್ನು ಹಂಚಲಿಕ್ಕೆ ಅಥವಾ ಬೇರೆ ನಾವು ಇನ್ನೊಬ್ಬರನ್ನು ನೋಡಿ ನಾವು ಪಡಿಲಿಕ್ಕೆ ಇರುವಂತಹ ಒಂದು ತಾಣ. ಆದ್ರೆ ಇವತ್ತು ಸಾಮಾಜಿಕ ಜಾಲತಾಣ ಎಲ್ಲಿ ತನಕ ಹೋಗಿದೆ ಅಂತ ಹೇಳಿದ್ರೆ ನಾವೇ ನೋಡ್ಬೋದು. ಜನರಲ್ ಆಗಿ ಕೆಲವರು ಸಮಾಜಕ್ಕೆ ಒಳ್ಳೆ ಆಗುವ ಮೆಸೇಜ್ ಅನ್ನು ಕೊಡ್ತಾ ಇದ್ದಾರೆ, ಅದರ ಜೊತೆಗೆ ಕೆಲವರು ಕಾಮಿಡಿಗಳನ್ನು ಮಾಡಿ ನಗಿಸ್ತಾ ಇದ್ದಾರೆ. ತಪ್ಪಂತ ಹೇಳಲ್ಲ. ಕೆಲವರು ಅವರಿಗೆ ಸಂಬಂಧಪಟ್ಟ ಕಲೆಯನ್ನು ವ್ಯಕ್ತಪಡಿಸ್ತಿದ್ದಾರೆ, ತಪ್ಪಂತ ಹೇಳಲ್ಲ. ಯಾಕಂತ ಹೇಳಿದ್ರೆ ಪ್ರತಿಭೆಗಳು, ನಗಿಸುವುದು ಮತ್ತು ಹಲವಾರು ತಮ್ಮಲ್ಲಿರುವ ಕೌಶಲ್ಯಗಳನ್ನು ತೋರಿಸುವುದರಲ್ಲಿ ತಪ್ಪಿಲ್ಲ. ಆದ್ರೆ ಇಲ್ಲಿ ಅದನ್ನು ಮೀರಿ ಒಂದು ಬೆಳವಣಿಗೆ ಆಗ್ತಾ ಇದೆ ನಾನು ನೋಡಿದ ಪ್ರಕಾರ. ಏನಂದ್ರೆ ಕೆಲವರನ್ನು ದಾರಿ ತಪ್ಪಿಸುವಂಥದ್ದು, ಕೆಲವು ಯುವಕರನ್ನು ಬೇಡದ ಕೃತ್ಯಗಳಿಗೆ ಬಲಿ ಮಾಡುವಂಥದ್ದು, ಮತ್ತೆ ಈ ಅಪರಾಧ ಮಾಡಿದವರನ್ನು ಒಂದು ಹೀರೋಗಳ ತರ ಬಿಂಬಿಸಿ ಜನಗಳು ಅದಕ್ಕೆ ಅಟ್ರಾಕ್ಷನ್ ಆಗುವ ತರ ಮಾಡುವಂಥದ್ದು, ಇದು ನಿಜವಾಗಿ ತಪ್ಪು. ಅದನ್ನು ನಾವು ತಡಿಬೇಕಾಗಿದೆ. ತಡೆಯದಿದ್ರೆ ಮುಂದೆ ಖಂಡಿತ ಮಾರಕವ ಇದ್ದೇ ಇದೆ. ಹೆಚ್ಚಾಗಿ ಯುವಕರನ್ನು ಯಾವ ರೀತಿ ಅಂತ ಹೇಳಿದ್ರೆ ಈ ಒಂದು ಹದಿಹರೆಯದ ಟೀನೇಜ್ ಅಂತ ಇರ್ತದೆ. ಟೀನೇಜಿನ ಎಷ್ಟೋ ಯುವಕರನ್ನು, ಅದರ ಜೊತೆಗೆ ಏಜ್ ಆದವರನ್ನು ಕೂಡ ಕೆಲವರನ್ನು ಈ ಸೆಕ್ಸ್ ಮಾಫಿಯಾ ಅಂತ ಒಂದು ಬರ್ತದೆ. ಯಾಕಂತ ಹೇಳಿದ್ರೆ ನಾನು ಲಾಸ್ಟ್ ಟೈಮ್ ಮೆಸೆಂಜರ್ ಅಲ್ಲಿ ಕೂಡ ಇದು ನಡೆದಂತ ಒಂದು ಘಟನೆ ಇದೆ. ಮೆಸೆಂಜರ್ ಅಲ್ಲಿ ಲಾಸ್ಟ್ ಟೈಮ್ ನನ್ನ ಫ್ರೆಂಡಿಗೆ ಒಬ್ಬನಿಗೆ ಆಗಿತ್ತು. ಅದರ ವಿಡಿಯೋಗಳನ್ನು ಮಾಡಿದ್ದೆ, ಅವೇರ್ನೆಸ್ ಮಾಡಿದ್ದೆ. ಅಂತ ಹೇಳಿದ್ರು ಒಂದು ಹುಡುಗಿ ಅಂತ ಹೇಳಿ ಮೆಸೇಜ್ ಬರ್ತದೆ, ಇವ ಹುಡುಗಿ ಅಂತ ಹೇಳಿ ಮೆಸೇಜ್ ಮಾಡುದು, ಮಾಡಿ ಆಚೆ ಹುಡುಗಿ ಸೇರ್ಬಹುದು, ಹುಡುಗಿ ಜೊತೆ ಮಾತಾಡಿಸಿ ಕ್ಲೋಸ್ ಆಗಿ ಒಂದು ಬೆಡ್ಡಿಗೆ ಹೋಗೋ ತನಕ ಹೋಗ್ತದೆ. ಅವ ಬೆಡ್ಡಿಗೆ ಹೋಗಿ ಬಟ್ಟೆ ಬಿಚ್ಚಿದ್ನ ಅವನ ಅಕೌಂಟ್ ಮುಚ್ಚಿದ ಹಾಗೆ ಫುಲ್ ಹಣವನ್ನು ಲೂಟಿಸಿ ಅವನನ್ನು ಇದು ಮಾಡಿ ಬಿಡ್ತಾರೆ. ಮತ್ತೆ ಇಲ್ಲಿ ಒಂದು ಸಮಸ್ಯೆ ಏನು ಗೊತ್ತಾ, ಇಂಥ ಸಮಸ್ಯೆಗೆ ಯಾರಾದ್ರೂ ಸಿಲುಕಿದ್ರೆ ಅದನ್ನು ಹೊರಗೆ ಹೇಳುವಾಗಿಲ್ಲ. ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಕೆಲವರದರಲ್ಲಿ ಮಿಸ್ಯೂಸ್ ಹೇಗೆ ಮಾಡ್ತಾರೆ ಅಂತ ಹೇಳಿ, ಈಗ ಒಂದು ಹುಡುಗಿಯರು ಯಾವ್ದಾದ್ರೂ ಒಂದು ಅನೈತಿಕವಾಗಿ ಒಬ್ಬನನ್ನು ಅಟ್ರಾಕ್ಷನ್ ಮಾಡಿದ್ರೆ ನಾಳೆ ಎಲ್ಲೋ ಒಂದು ರೂಮ್ಗೆ ಕರ್ಕೊಂಡು ಹೋದ್ರೆ ಸಿಕ್ಕಿ ಬಿದ್ದ ಕೂಡಲೇ ಹುಡುಗನನ್ನು ಅವಳೇ ಕರೆದಿದ್ರು ಕೂಡ ಅಲ್ಲಿ ಅಪರಾಧಿ ಹುಡುಗಿ ಪಾಪ ಇದಂತೇಳಿ ಅಂತ ಹೇಳಿದ್ರೆ ಇಲ್ಲಿ ಹುಡುಗಿಯರದು ತಪ್ಪಂತಲ್ಲ, ಇಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅಲ್ಲಿ ಲಿಂಗ ನೋಡ್ಬಾರ್ದು, ಹುಡುಗಿಯ ನೋಡ್ಬಾರ್ದು, ತಪ್ಪಂತೇಳಿಯೇ ನೋಡ್ಬೇಕು. ಅಂತದಾಗ್ತಿಲ್ಲ. ಈಗೇನಾಗ್ತದೆ, ಇಂಥ ದುಷ್ಕೃತ್ಯಗಳಾಗ್ತಾ ಇದೆ. ಮತ್ತೊಂದು ಅಟ್ರಾಕ್ಷನ್ ಏನಂತ ಹೇಳಿದ್ರೆ ಈಗ ಒಂದೊಂದು ರೀಲ್ಸ್ಗಳು ಒಂದೊಂದು ಇದು ಬರುದು, ಮತ್ತೆ ಫಿಲ್ಮ್ಗಳನ್ನು ನೋಡ್ತಾರೆ. ಅದರಲ್ಲಿ ಒಂದು ಲವ್ ಹೇಗಿರ್ತದೆ ಅಂತ ಹೇಳಿದ್ರೆ ಒಬ್ಬನ ಜೊತೆ ಬಹಳ ಡೀಪ್ ಆಗಿ ಅವ ತುಂಬಾ ಒಳ್ಳೆಯವ ಇದಾಗಿ, ಮತ್ತೊಬ್ಬರಲ್ಲಿ ಪೊರ್ಕಿಯಾಗಿ ಅದೊಂದು ಬೇರೆ ಟೈಪು. ಇಂಥ ಲವ್ಗಳನ್ನು ನೋಡಿ ಈಗ ಇಬ್ಬರಿಗೆ ಒಂದು ಲವ್ ಬೇಡ. ಈಗೇನಾಗಿದೆ, ಬೇರೆ ಬೇರೆ ಲವ್ಗಳು ಸಾಮಾಜಿಕ ಜಾಲತಾಣದಲ್ಲಿ, ಒಂದು ಫೇಸ್ಬುಕ್ ಅಲ್ಲಾಗಿರ್ಬೋದು, ಇನ್ಸ್ಟಾದಲ್ಲಾಗಿರ್ಬೋದು, ಬೇರೆ ಇದು ಮತ್ತೆ ಬೇರೆ ರೀತಿಯಾಗಿ ಮಾತಾಡಿ ಅದು ಮುಂದುವರಿದುಕೊಂಡು ಬೇರೆ ರೀತಿಯಾಗಿ ಒಂದೊಂದು ಮಟ್ಟಕ್ಕೆ ಈಗ ಹೋಗ್ತಾ ಇದೆ. ಇದು ನಿಜವಾಗಿ ಒಂದು ದುರದೃಷ್ಟ ಅಂತಲೇ ಹೇಳ್ಬಹುದು. ಯಾಕಂತೇಳಿ ಸಮಾಜದಲ್ಲಿ ನಡೆಯುವ ದುರದೃಷ್ಟ ಅಂತಲೇ ಹೇಳ್ಬಹುದು. ಎಲ್ಲ ರಿಲೇಶನ್ಶಿಪ್ ಗಳೆಲ್ಲ ಹೋಗಿದೆ. ನಿಮ್ಗೆ ಎಕ್ಸಾಂಪಲ್ ಹೇಳಿದರೆ ನಾನೇ ಒಂದು ಹೇಳ್ತೇನೆ. ನಮ್ಮ ಲಾಸ್ಟ್ ಟೈಮ್ ಒಮ್ಮೆ ಮೀಟಿಂಗ್ ಇತ್ತು. ಮೀಟಿಂಗಿಗೆ ನಾನು ಹೋದಾಗ ಅದೊಂದು ಓಲ್ಡ್ ಬಿಲ್ಡಿಂಗ್ ಅಲ್ಲಿ ಮೀಟಿಂಗ್ ಇದ್ದದ್ದು. ಮೀಟಿಂಗ್ ಅಲ್ಲಿ ಹೋಗುವಾಗ ನನ್ಗೆ ಅಲ್ಲಿ ಕೇಳ್ತುಂಟು, ದೆಪ್ಪ್ಯಾ ಪಾಡ್ಯಾ ದೆಪ್ ಎದುರ್ಪೋ ದೆಪ್ ಅಂತ ಹೇಳ್ತಿದ್ದಾರೆ. ನಾನು ಎಂತ ಆಗ್ತಿದೆ ಅಂತೇಳಿ ನಾನು ಸೈಡ್ ಅಲ್ಲಿ ಮೆಲ್ಲ ಹೋಗುದು ಅಂತೇಳಿ ಎಂತಾದ್ರೂ ಇದಾಗ್ತಿದೆ ಅಂತ ನೋಡುವಾಗ ಎಂತ ಮೊಬೈಲ್ ಇಟ್ಕೊಂಡು ಗೇಮ್ಸ್, ದೆಪ್ ಪಾಡ್ ಸೈಡ್ದಲ್ಲೇ ಬರಂದಲ್ಲೇ ಪಾಡ್ ಅಂತ. ಸಣ್ಣವರಲ್ಲ ದೊಡ್ಡವರು, ಏನ್ ಹೇಳುದು, ಅಷ್ಟು ಅದಕ್ಕೆ ಅಡಿಕ್ಟ್ ಆಗಿ ಆ ರೀತಿ ಮೆಂಟಲ್ ಇದು ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಎಲ್ಲಿ ತನಕ ತಲುಪಿದೆ ನಮ್ಮ ಸಮಾಜ ಎಂಬುದನ್ನು ನಾವು ಸ್ವಲ್ಪ ಯೋಚಿಸಬೇಕು. ಅಲ್ಲ, ಇರ್ಲಿ ಎಂಟರ್ಟೈನ್ಮೆಂಟ್ ಇರ್ಲಿ, ಬಟ್ ಬ್ರೈನ್ ಅಷ್ಟು ಶಾರ್ಪ್ ಆಗಿ ನಿಮಗೆ ಒಡಿ ಪಾಡು ದೆಪ್ಪ ಅಂತ ಹೇಳಿ ತಲುಪಿದೆ ಅಂತ ಹೇಳಿದ್ರೆ ಯೋಚಿಸಬೇಕು. ಮತ್ತೆ ಮಕ್ಕಳು ಯಾವುದನ್ನು ಯೂಸ್ ಮಾಡ್ತಾರೆ ಅಂತ ಮನೆಯವರಿಗೆ ಗೊತ್ತಿರುವುದಿಲ್ಲ. ಸೊ ಇದನ್ನು ಸೂಕ್ಷ್ಮವಾಗಿ ಸ್ವಲ್ಪ ಗಮನಿಸಬೇಕಾಗ್ತದೆ ಕೆಲವು. ಈಗ ಈ ಕೆಲವೊಂದು ಅಧ್ಯಯನಗಳ ಪ್ರಕಾರ
ಈ ಹೃದಯಾಘಾತಕ್ಕೆ ಮಕ್ಕಳು ಮೊಬೈಲ್ ಬಳಕೆ ಮಾಡುವಂಥದ್ದು ಒಂದು ಕಾರಣ ಅಂತ ಹೇಳಿ ಅಧ್ಯಯನದ ಮುಖಾಂತರ ಬರ್ತಾ ಇದೆ. ಬಟ್ ನಾವೀಗ ಇವತ್ತಿನ ಟಾಪಿಕ್ ವಿಚಾರವಾಗಿ ನೋಡೋದಾದರೆ ಈ ಮಕ್ಕಳು ಬರೀ ಮೊಬೈಲ್ ಬಳಕೆಯಿಂದ ಹೃದಯಾಘಾತಕ್ಕಲ್ಲ, ಆ ಮೊಬೈಲಲ್ಲಿ ಏನನ್ನು ಬಳಸ್ತಾ ಇದ್ದಾರೆ, ಯಾವ ವಿಚಾರವನ್ನು ಬಳಸ್ತಾ ಇದ್ದಾರೆ ಅನ್ನುವಂಥ ವಿಚಾರಗಳು ಗೊತ್ತಾದರೆ ಮನೆಯವರಿಗೂ ಕೂಡ ಹೃದಯಾಘಾತ ಆಗುತ್ತೆ ಆ್ಯಕ್ಚುಲಿ ನೋಡಬೇಕಂತ ಹೇಳಿದ್ರೆ. ಗಣೇಶ್ ಸರ್, ತಾವು ನೋಡಿರುವಂಥ ವಿಚಾರ, ಯಾಕಂತ ಹೇಳಿದ್ರೆ ನಾವು ನಿಮ್ಮ ಆರ್ಟಿಕಲ್ಗಳನ್ನು ಕೂಡ ಗಮನಿಸಿದ್ವಿ. ಪ್ರಸ್ತುತ ಮಕ್ಕಳು ಅನುಭವಿಸ್ತಾ ಇರುವಂಥ ತೊಂದರೆ ಅಥವಾ ಯಾವ ವಿಚಾರಕ್ಕೆ ಬಲಿಪಶುಗಳಾಗ್ತಾ ಇದ್ದಾರೆ ಅಂತ ಹೇಳಿ. ಆ್ಯಸ್ ಆಫ್ ನಾವೀಗ ನಾನು ನೋಡಿದ ರೀತಿಯಲ್ಲಿ ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್, ಡಿಸ್ಕಾರ್ಡ್ ಇಂಥ ನೂರಾರು ಆ್ಯಪ್ಗಳುಂಟು. ಈಗ ಒಂದು 3 ಹೆಸರು ಹೇಳಿದೆ. ಇನ್ಸ್ಟಾಗ್ರಾಮ್ ಇದು ಈಗ ನೋಡಿದಲ್ಲಿ ನಾನು ಮೇಜರ್ ಸಮಸ್ಯೆ ಕಾಣ್ತಾ ಇರೋದು ನನಗೆ ಇನ್ಸ್ಟಾಗ್ರಾಮ್. ಯಾಕಂದರೆ ಇನ್ಸ್ಟಾಗ್ರಾಮ್ನ ಪ್ರೈವೇಸಿಗಳಿಂದಾಗಿ 13ರಿಂದ 18 ವರ್ಷದ ಮಕ್ಕಳು ಹೈಯೆಸ್ಟ್ ಇದನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಮಾತ್ರ ಅಲ್ಲ, ಈ ಇನ್ಸ್ಟಾಗ್ರಾಮಲ್ಲಿ ಸಮಸ್ಯೆ ಏನಂದರೆ ನೀವೀಗ ನೋಡಿರ್ಬೋದು, ಫೀಡ್ ಅಂತ ಉಂಟು. ಆ ಇನ್ಸ್ಟಾಗ್ರಾಮ್ನ ಫೀಡಲ್ಲಿ ಬರುವಂಥದ್ದು ಏನಂದರೆ ಖಾಲಿ ಫ್ರೆಂಡ್ಸ್, ನಾವು ದೀಪವನ್ನ ಎಲ್ಲರೂ ಉಪಯೋಗ ಮಾಡ್ತಿದ್ದೇವೆ. ಆದರೆ ನಾವು ಇನ್ಸ್ಟಾಗ್ರಾಮಲ್ಲಿ ಆಗೋದ್ರೆ ಹ್ಯಾಪಿ ಬರ್ಡೇ, ಕಂಗ್ರ್ಯಾಟ್ಸ್, ಒಳ್ಳೆ ಕಲ್ತಿದ್ದಿ ಅಷ್ಟೇ. ಮಕ್ಕಳು ಇದನ್ನು ಉಪಯೋಗ ಮಾಡುವ ಬದಲು ಡೈರೆಕ್ಟ್ ಮೆಸೇಜಲ್ಲಿ ಹಾಯ್, ವೇರ್ ಆರ್ ಯು, ವಾಟ್ ಈಸ್ ಯೋರ್ ಅಡ್ರೆಸ್, ವಾಟ್ ಈಸ್ ಯೋರ್ ನೇಮ್, ವೇರ್ ಆರ್ ಯು ಫ್ರಾಮ್, ಈ ರೀತಿಯ ಕನೆಕ್ಷನ್ ಸ್ಟಾರ್ಟ್ ಆದ ಹಾಗೆ ಮುಂದೆ ಮುಂದೆ ಹೋಗ್ತಾ ಉಂಟು. ಅದು ಎಲ್ಲಿಗೆ ತಲುಪಿತ್ತಂದರೆ ನಾನು ಕೆಲವು ಕೇಸ್ಗಳನ್ನು ನೋಡಿದ್ದೇನೆ. ಏನಂದರೆ ಮಕ್ಕಳು ಒಂದು ಸೆಕ್ಷುವಲ್ ಟ್ರ್ಯಾಪಿಗೆ ಬಿದ್ದಿದ್ದಾರೆ. ಆ ವ್ಯಕ್ತಿ ಯಾರಂತ ಗೊತ್ತಿಲ್ಲ. ನಿಮಗೆ ಈ ಡಿಜಿಟಲ್ ವರ್ಲ್ಡಲ್ಲಿ ಇನ್ನೊಂದು ಸಮಸ್ಯೆ ಏನಂದರೆ, ನನ್ನ ಮುಖ ಹಾಕಿ ಇವರು ಅಕೌಂಟ್ ಮಾಡ್ಬೋದು, ನಿಮ್ಮ ಮುಖ ಹಾಕಿ ನಾನು ಅಕೌಂಟ್ ಮಾಡ್ಬೋದು. ಫೇಸ್ಲೆಸ್ ಅಕೌಂಟ್ಸ್ ಕೂಡ ಎಷ್ಟೋ ಉಂಟು, ಫೇಕ್ ಅಂತ ಹೇಳುವ ರೀತಿಯಲ್ಲೇ ಇಲ್ಲ. ಈ ಮಕ್ಕಳು, ಇವತ್ತಿನ ಮಕ್ಕಳು ಈ ಹೆಚ್ಚಾಗಿ ಈಗ ದೀಪಣ್ಣ ಹೇಳಿದರು, ನೀವು ಹೇಳಿದ್ರಿ, K-pop ಮತ್ತು K-ಡ್ರಾಮಾ ಈ ರೀತಿಯ ಒಂದು ಈ ಆ್ಯಕ್ಟರ್ಸ್ ಕೊರಿಯನ್ಸನ್ನು ನೋಡಿ ನಮ್ಮ ಮಕ್ಕಳು ಒಂದು ಹುಚ್ಚಾಗ್ತಾ ಇದ್ದಾರೆ, ಹದಿಹರೆಯದವರು. ಇದರಲ್ಲಿ ನಾನು ಆಶ್ಚರ್ಯ ಅಂದರೆ, ನನಗೆ 5ನೇ ಕ್ಲಾಸಿಂದಲೇ ನಾನು ನೋಡ್ತಾ ಇದ್ದೇನೆ ಈ ರೀತಿಯ K-pop ಸ್ಟಾರ್ಸ್ ಇದು ಕ್ರೇಜ್. ಮಾತ್ರ ಅಲ್ಲ, ಅವರೊಟ್ಟಿಗೆ ಹೋಗಿ ನಿಲ್ತೇನೆ, ಅವರೊಟ್ಟಿಗೆ ಇಂಟ್ರ್ಯಾಕ್ಟ್ ಮಾಡ್ತೇನೆ, ಅವರು ಹೇಳಿದ್ದನ್ನು ಎಲ್ಲ ಮಾಡ್ತೇನೆ, ನಾನು ಅವರ ಕೆಲಸದವರಾಗಿ ಕೂತ್ಕೊಳ್ಳಿಕ್ಕೆ ರೆಡಿ ಇದ್ದೇನೆ. ಈ ರೀತಿಯ ಮನೋಭಾವ ಕೆಲವು ಮಕ್ಕಳು ಬೆಳೆಸ್ತಾ ಇದ್ದಾರೆ. ಈ ಟ್ರ್ಯಾಪಿಗೆ ಬಿದ್ದ ನಂತರ ಕಲಿಯುವುದರಿಂದ ಬದಲಾವಣೆ, ಕಲಿಯುವ ವಿಷಯಕ್ಕೆ ಮನಸ್ಸಿಲ್ಲ. ಆದರೆ ತಂದೆ ತಾಯಿಗಳು ಕೇಳುವಾಗ ಸುಮ್ಮನೆ ಇರ್ತಾರೆ. ತಂದೆ ತಾಯಿಗಳ ಮನಸ್ಸಲ್ಲಿ ಏನಂದರೆ, ಟೀಚರ್ ಹೊಡೆದ್ರು, ಟೀಚರ್ ಜೋರು ಮಾಡಿದರು, ಸರ್ ಇಲ್ಲಿ ನನಗೆ ಇವತ್ತು ಸರಿ ಹೇಳಿಕೊಡಲಿಲ್ಲ, ಅದಕ್ಕೆ ನಾನು ಡಿಪ್ರೆಸ್ ಆಗಿದೆ ಅಂತ. ಆ್ಯಕ್ಚುಲಿ ಡಿಪ್ರೆಷನ್ ಇದು. ತಂದೆ ತಾಯಿ ಯಾರು ಎಲ್ಲರೂ ಹೇಳ್ತಾರೆ, ನೀವು ನೋಡಿರ್ಬೋದು, ಏತು ಮೊಬೈಲ್ ತೂಪಾಳೆ ಮಾರೆ 3 ಎಂಚಿನ ತೂಪಾಳೆ ಮಾರೆ, ಎಂತ ನೋಡ್ತಿದ್ದಿ ಮಾರೈತಿ ಅಂತ. ಎಂತ ನೋಡ್ತಿದ್ದೆ ಅಂತ ಇವಳಿಗೂ ಗೊತ್ತಿಲ್ಲ. ನಾನು ಹೇಳಿ ಮೊಬೈಲ್ ತೊಗೊಂಡು ನೋಡು, ಎಂತ ನೋಡ್ತಿದ್ದಾಳೆ ಅಂತ ಒಳಗೆ ಹೋಗಿ ನೋಡು ಅಂತ. ನೀವು ಇಲ್ಲಿ ಕೂತ್ಕೊಂಡು ಇಂಚೆ ಮಾಡ್ಕೊಂಡಿಪ್ಪೆ ಅಂತ. ಅದರಲ್ಲಿ ಇಂಚೆ ಮಾಡುವಾಗ ಏನು ಬರ್ತದೆ ಸ್ಕ್ರಾಲ್ ಮಾಡುವಾಗ, ಅದನ್ನು ಪೇರೆಂಟ್ಸ್ ನೋಡ್ತಾ ಇಲ್ಲ. ಮಾತ್ರ ಅಲ್ಲ, ಇನ್ಸ್ಟಾಗ್ರಾಮ್ ಇದೊಂದು ಮೇಜರ್ ಸಮಸ್ಯೆ ಏನಂದರೆ, ಇನ್ಸ್ಟಾಗ್ರಾಮ್ ಮಾತ್ರ ಅಲ್ಲ, ಇವತ್ತು ಕಾರ್ಪೊರೇಟ್ ವರ್ಲ್ಡ್ ನಮ್ಮನ್ನು ರನ್ ಮಾಡ್ತಾ ಉಂಟು. ನಿಮಗೆ ಏನು ಬೇಕು ಅದನ್ನು ಕಾರ್ಪೊರೇಟ್ ವರ್ಲ್ಡ್ ಕೊಡ್ತಾ ಉಂಟು. ಜಗತ್ತಿನಲ್ಲಿ 2 ದೊಡ್ಡ ಎಡಿಕ್ಷನ್ಸ್ ಉಂಟು, ಒಂದು ಸೆಕ್ಸ್, ಒಂದು ಡ್ರಗ್ಸ್. ಇದಕ್ಕೆ ಇವತ್ತು ನಿಮ್ಮನ್ನು ಬಲಿಪಶು ಮಾಡ್ತಾ ಉಂಟು ಇಂಥ ಸೋಷಲ್ ಆ್ಯಪ್ಗಳು, ಮೇನ್ಲಿ ಇನ್ಸ್ಟಾಗ್ರಾಮ್. ಮಾತ್ರ ಅಲ್ಲ, ಇವರೀಗ ಹೇಳಿದರು ಡ್ರಗ್ಸ್ ಮತ್ತು ಇದರ ಬಗ್ಗೆ ನೀವು ಹೇಳಿದ ಹಾಗೆ. ನಾನು ಡ್ರಗ್ಸಿನ ಬಗ್ಗೆ ಒಂದು ಚಿಕ್ಕ ಇದು ಹೇಳ್ತೇನೆ. ಡ್ರಗ್ಸಿನ ಮಾರಾಟ ಇವತ್ತು ಹೇಗೆ ಆಗ್ತಾ ಉಂಟು, ಸೈಬರ್ ಕ್ರೈಮ್ ಪೊಲೀಸರು ಕೂಡ ನೋಡ್ತಾ ಇಲ್ಲ ಅಂತ ಹೇಳುವ ಒಂದು ನನಗೆ ವಿಚಾರ ಕಾಣ್ತಾ ಉಂಟು. ಮೆಥಾಂಫೆಟಿನ್, ಮಾಲಿ, ಎಕ್ಸ್ಟೆಸಿ ಇಂಥ ಸಾವಿರಾರು ಡ್ರಗ್ಸ್ ಉಂಟು. ಈ ಡ್ರಗ್ಸ್ಗಳನ್ನು ಮಾರಲಿಕ್ಕೆ ಡ್ರಗ್ಸ್ ಬೇಕಾ ಅಂತ ಕೇಳುವ ವಿಚಾರ ಹೋಯ್ತೀಗ. ಇಮೋಜಿಸ್ ಯೂಸ್ ಮಾಡ್ತಿದ್ದಾರೆ. ಉದಾಹರಣೆಗೆ ಒಂದು ಸ್ನೋದು ಒಂದು ಕ್ರಿಸ್ಟಲ್ ಹಾಕಿದ್ದಾನೆ, ಅದರ ಅರ್ಥ ಏನಂದರೆ ನನ್ನ ಹತ್ರ ಕ್ರಿಸ್ಟಲ್ ಮೆಥಾಂಫೆಟಿನ್ ಉಂಟು, ಬೇಕಾದು ಅಂತ. ಇದೇ ರೀತಿ ಒಂದು 100 ಇಮೋಜಿಗಳನ್ನು ಉಪಯೋಗ ಮಾಡಿ ಡ್ರಗ್ಸ್ ಮಾರುವವರು ಮಕ್ಕಳಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಆಗ್ತಾ ಇದ್ದಾರೆ. ಇದನ್ನು ಸೈಬರ್ ಕ್ರೈಮ್ನವರಿಗೆ ಗೊತ್ತಾಗ್ತಾ ಇಲ್ಲ. ಇದೇ ರೀತಿ ಇನ್ನೊಂದು ನಾನು ಹೇಳ್ತೇನೆ, ಇದನ್ನು ಮಕ್ಕಳು ಸೆಕ್ಸ್ಟಿಂಗ್ ಅಂತ ಹೇಳ್ತಾರೆ. ಸೆಕ್ಸ್ ಮೆಸೇಜ್ಗಳನ್ನು ಇದನ್ನು ಉಪಯೋಗ ಮಾಡ್ತಿದ್ದಾರೆ. ಒಂದು ಚಿಕ್ಕ ಉದಾಹರಣೆ, ಸ್ವಲ್ಪ ಕೇಳಿದರೆ ಕಷ್ಟ ಆಗ್ಬೋದು, ಆದರೆ ಭಾರಿ ಇಂಟ್ರೆಸ್ಟಿಂಗ್. ಒಬ್ಬರು ಹಾಕಿದ ಒಂದು ಒಂಟೆದು ಪಿಕ್ಚರ್ ಇತ್ತು, ಕ್ಯಾಮಲ್ ಪಿಕ್ಚರ್ ಉಂಟು, ಹಿಂದೆ ಒಂದು ಹೀಗೆ ಬೆರಳು ತೋರಿಸ್ತಾ ಉಂಟು. ನನ್ನ ಮನಸ್ಸಲ್ಲಿ ಏನಂದರೆ, ಒಂಟೆ ಅಂದರೆ ಒಂದು ಮರಳು ಗಾಳಲ್ಲಿ ಹೋಗ್ತಾ ಉಂಟು, ಇದು ದಾರಿ ತೋರಿಸ್ತಾ ಉಂಟು, ಈಸ್ಟ, ವೆಸ್ಟ, ನಾರ್ತ, ಸೌತ ಅಂತ. ಕಡೆಗೆ ನೋಡುವಾಗ ಇದರ ಅರ್ಥವೇ ಟೋಟಲ್ ಬೇರೆ ಇತ್ತು. ಕ್ಯಾಮಲ್ ಹ್ಯಾಸ್ ಗಾಟ್ 2 humps, ಹಂಪ್ ಮೀ ಫ್ರಮ್ ಬಿಹೈಂಡ್ ಅಂತ ಹೇಳುವ ರೀತಿಯ ಮೀನಿಂಗ್. ಹೇಳಲಿಕ್ಕೆ ಕಷ್ಟ ಆಗುವಂಥ ವಿಚಾರ. ಇಂಥದ್ದೆಲ್ಲ ಇದು
ಪೇರೆಂಟ್ಸ್ ಅಥವಾ ದೊಡ್ಡವರಿಗೆ ಅಥವಾ ನಮಗೆ ನಿಮಗೆ ಅರ್ಥ ಆಗದಿದ್ರು ಮಕ್ಕಳಿಗೆ ಇದು ಬೇಗ ಅರ್ಥ ಆಗ್ತಾ ಇತ್ತು. ಈ ರೀತಿಯ ಇದನ್ನೇ ಉಪಯೋಗ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ, ಆದರೆ ಇದು ಅರ್ಥ ನಾನು ನೋಡಿದ್ರಲ್ಲಿ ತುಂಬ ಮಕ್ಕಳ ಹತ್ರ ಮಾತಾಡಿದಾಗ ಎಷ್ಟೋ ಮಕ್ಕಳು ನನಗೆ ಗೊತ್ತುಂಟು ಸರ್ ಇದು ಅಂತ, ನಾನು ಕೇಳಿದ್ದೇನೆ ಅಂತ, ತಂದೆ ತಾಯಿಗಳಿಗೆ ವಿಷಯ ಗೊತ್ತಿಲ್ಲ. ಈ ರೀತಿಯ ಸಮಸ್ಯೆಗಳು ಬರ್ತಾ ಉಂಟು. ಈಗ ಸ್ನ್ಯಾಪ್ಚಾಟ್ ನೀವು ಯಾವುದೇ ಮೆಸೇಜ್ ಹಾಕಿದರೆ 10 ಸೆಕೆಂಡಲ್ಲಿ ಸೆಲ್ಫ್ ಡಿಸ್ಟ್ರಾಕ್ಟ್ ಆಗ್ತದೆ. ಮತ್ತು ನೀವು ಪೇರೆಂಟ್ಸ್ ಏನು ಚೆಕ್ ಮಾಡ್ತೀರಿ? ಚೆಕ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ ನಿಮ್ಮ 13ರಿಂದ 18 ವರ್ಷದ ಮಗು ಏನು ಮಾಡ್ತದೆ ಅಂತ ನಿಮಗೆ ಚೆಕ್ ಮಾಡಲಿಕ್ಕೆ ಆಗ್ತಾ ಇಲ್ವಾ, ಅಂಥದ್ದನ್ನು ಉಪಯೋಗ ಮಾಡಲಿಕ್ಕೆ ಬಿಡಬೇಡಿ ಅಂತ ಹೇಳೋದು ನನ್ನ ಕಳಕಳಿಯ ವಿನಂತಿ. ಈ ರೀತಿ ಉಂಟು. ಎಸ್ ದೀಪ ಸರ್, ಈಗ ಈ ಪಠ್ಯ ಮತ್ತು ಪಠ್ಯೇತರ ವಿಚಾರ ಬದಿಗೆ ಸರಿಸಿ ಬೇರೆ ವಿಚಾರಕ್ಕೆ ಜಾಸ್ತಿಯಾಗಿ ಅಡಿಕ್ಟ್ ಆಗ್ತಾ ಇದ್ದಾರೆ ಮಕ್ಕಳು ಅನ್ನುವಂಥದ್ದು ಅವರ ದೂರು. ಹೆಚ್ಚಾಗಿ ಇಂತಹ ಅಭ್ಯಾಸಕ್ಕೆ ಒಳಗಾಗೋದಕ್ಕೆ ಮೇನ್ ರೀಸನ್ಗಳು ಏನು ಅಂತ ಹೇಳಿ ತಾವು ನೋಡಿರೋ ಪ್ರಕಾರ? ನೋಡಿ, ಈಗ ಮೇಯ್ನ್ ಆಗಿ ಅಂತ ಹೇಳಿದ್ರೆ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗುದು ಹೇಗೆ ಅಂತ ಹೇಳಿದ್ರೆ ಮನೆಯವರಿಂದಲೇ. ಯಾಕಂತ ಹೇಳಿದ್ರೆ ನಾವು ಮನೆಯಲ್ಲಿ ನಾವು ಮೊಬೈಲ್ ಅನ್ನು ಯೂಸ್ ಮಾಡ್ತೇವೆ. ಈಗ ನಾವು ಸಹ ತುಂಬಾ ಹೇಗೆ ಗೊತ್ತಾ, ಮಾನವನ ವಿಕಾಸನದ ಬಗ್ಗೆ ನಾವು ಮೊದಲು ಸ್ಟಡಿ ಮಾಡಿದ್ದೇವೆ. ಆಗ ಹೇಗಿತ್ತು ಮನುಷ್ಯ, ಈಗೆದ್ದ ಬೆಳ್ದ ಮಾಡರ್ನ್ ಆಗಿ ಈಗ ಮೊಬೈಲ್ ಇಟ್ಕೊಂಡು ಇಲ್ಲಿ ತನಕ ನಾವು ಹೋಗಿದ್ದೇವೆ. ಯಾಕಂದ್ರೆ ನಮ್ಮ ಕೈ ಮೇಲೆ ಹೋಗಿದೆ, ಮೊಬೈಲ್ ನಮ್ಗಿಂತ ಮೇಲೆ ಹೋಗಿ ಆಗಿದೆ, ಏನು ಮಾಡ್ಲಿಕ್ಕೆ ಆಗಲ್ಲ. ಈಗ ಏನಾಗಿದೆ, ಮಕ್ಕಳು ಕೂಡ ನಮ್ಮನೆ ಕಾಪಿ. ಈಗ ನಾವು ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ರೆ ಮಕ್ಕಳು ಸೈಡಲ್ಲಿ ಬಂದು ನಮ್ಮದು ಇನ್ಸ್ಟಾಗ್ರಾಮ್ದು ವಿಡಿಯೋ ನೋಡ್ತಾರೆ. ಅದು ಸ್ಟಾರ್ಟ್ ಆಗುದಿಲ್ಲ ಫನ್ನಿಂದ ನೋಡಿ ಆಪರೇಟಿಂಗ್ ಕಲಿತಾರೆ. ಆಪರೇಟಿಂಗ್ ಕಲಿತ ನಂತರ ನೆಕ್ಸ್ಟ್ ಅವರು ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಮನೆಯವರ ಹತ್ರ ಹೇಳುದಂತ ಹೇಳಿದ್ರೆ, ಕೆಲವರಿಗೆ ಅದೊಂದು ಆ್ಯಪ್ ಇದೆಲ್ಲ ಬರ್ತದೆ, ಅದು ಕೆಲವು ಬೇಡದನ್ನೆಲ್ಲ ಲಾಕ್ ಮಾಡುವಂಥ ಸಿಸ್ಟಮ್ಗಳು ಇವೆ. ಆದರೆ ಮನೆಯವರಿಗೆ ಹೆಚ್ಚಾಗಿ ಗೊತ್ತಿರೋದಿಲ್ಲ. ಯಾಕಂತ ಹೇಳಿದ್ರೆ ಅವರು ಇನ್ಸ್ಟಾಗ್ರಾಮ್ ಆಪರೇಟಿಂಗೇ ತುಂಬ ಕಷ್ಟದಲ್ಲಿ ಕಲಿತಿರ್ತಾರೆ, ಅದು ಗೊತ್ತಿರೋದಿಲ್ಲ. ಅಲ್ಲಿ ಒಂದು ದಾರಿ ತಪ್ತದೆ. ಮತ್ತೆ ಮೇಯ್ನ್ ಆಗಿ ಏನಂತ ಹೇಳಿದ್ರೆ, ಮಕ್ಕಳೊಂದು ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ ಅಂತ ಗೊತ್ತಾದಾಗ, ಅವರು ಮಾನಸಿಕವಾಗಿ ತೊಂದರೆ ಅನುಭವಿಸ್ತಾರೆ ಅಂತ ಗೊತ್ತಾದಾಗ, ಅದಕ್ಕೆ ಬೇಕಾದಂತಹ ಮಾನಸಿಕ ಡಾಕ್ಟರ್ ಅನ್ನು ಇವರು ಕನ್ಸಲ್ಟ್ ಮಾಡುವುದಿಲ್ಲ. ಇಲ್ಲಿ ನಾವು ತಪ್ತೇವೆ. ಈಗ ನಾವು ಒಂದು ಬಿದ್ದ ಕೂಡ್ಲೆ, ಗಾಯ ಆದ ಕೂಡಲೇ ಡಾಕ್ಟರ್ ಅನ್ನು ಸಂಪರ್ಕಿಸ್ತೇವೆ, ಹೌದಾ? ಬಿದ್ದ ಕೂಡಲೇ ಕುಡ್ದು ಬೀಳ್ಬೇಕಂತಿಲ್ಲ, ಹೇಗೆ ಬಿದ್ದರೂ ಕೂಡ ಡಾಕ್ಟರ್ ಅನ್ನು ನಾವು ಕನ್ಸಲ್ಟ್ ಮಾಡ್ತೇವೆ. ಅದೇ ರೀತಿ ರೋಗ ಬಂದ ಕೂಡಲೇ ಡಾಕ್ಟರ್ ಅನ್ನು ಕನ್ಸಲ್ಟ್ ಮಾಡ್ತೇವೆ. ನಾವು ರೋಗಿ ಅಲ್ಲ, ಬಟ್ ರೋಗ ಬಂದಿದೆ, ಅದಕ್ಕೆ ಮದ್ದು ಬೇಕು, ಡಾಕ್ಟರ್ ಅನ್ನು ಕನ್ಸಲ್ಟ್ ಮಾಡ್ತೇವೆ. ಆದ್ರೆ ಇದು ಈ ಮಾನಸಿಕ ಇದ್ರ ಬಗ್ಗೆ ಡಾಕ್ಟರ್ ಅನ್ನು ಕನ್ಸಲ್ಟ್ ಮಾಡುವಾಗ ಸ್ವಲ್ಪ ಮನೆಯವರು ಸಹ ಹಿಂದೇಟ್ ಆಗ್ತಾರೆ. ನನ್ನ ಮಗಳಿಗೋದ ಮರಳಿ ಅನ್ನುವೇರ, ನನ್ನ ಮಗಳಿಗೆ ಹುಚ್ಚ ಅಂತ ಯೋಚಿಸ್ತಾರ. ಹುಚ್ಚಲ್ಲದು, ಹುಚ್ಚು ಬೇರೆ. ಮಾನಸಿಕವಾಗಿ ನಾವು ಆಗ ಸಮಸ್ಯೆಯನ್ನು ಅನುಭವಿಸಿದಾಗ ಅದಕ್ಕೆ ಸಂಬಂಧಪಟ್ಟವರನ್ನು ಕನ್ಸಲ್ಟ್ ಮಾಡ್ಬೇಕು, ಅದನ್ನು ಮಾಡ್ತಾ ಇಲ್ಲ. ಮಕ್ಕಳು ಅಡಿಕ್ಟ್ ಆಗಿದ್ದಾರೆ ಅಂತ ಹೇಳಿದಾಗ ನೋಡಿ, ಅದು ನಮ್ಮಿಂದ ಸರಿ ಮಾಡ್ಲಿಕ್ಕೆ ಆಗ್ಲಿಲ್ವಾ, ಅದಕ್ಕೆ ಸಂಬಂಧಪಟ್ಟವರನ್ನು ಒಂದು ಕನ್ಸಲ್ಟ್ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಅವರು ಪರಿಣಿತರು, ಆ ಕನ್ಸಲ್ಟ್ ಮಾಡೋ ಪರಿಣಿತರು ಇರ್ತಾರೆ, ಅವರು ಸರಿ ಮಾಡ್ತಾರೆ. ಎಂತೋ ಹುಚ್ಚಿದ್ದ ಪೆಟ್ಟಿಗಮ್ಮಿಗಳನ್ನೇ ಸರಿ ಮಾಡ್ತಾರೆ. ಸರಿ ಇರುವ ಮಕ್ಕಳು ಸ್ವಲ್ಪ ದಾರಿ ತಪ್ಪಿದಾಗ ಅವರಿಗೆ ಸರಿ ಮಾಡ್ಲಿಕ್ಕೆ 100% ಆಗ್ತದೆ. ಎತ್ತವರಲ್ಲಿ ದಾರಿ ತಪ್ತಾ ಇದ್ದಾರೆ, ಒಂದೇ ಸ್ಟೆಪ್. ಮತ್ತೊಂದು ಏನಂತ ಹೇಳಿದ್ರೆ, ಈ ಒಂದು ಏಜ್ ಇರ್ತದಲ್ಲ, ಆಗ ಮಕ್ಕಳ ರೂಮಿಗೆ ಬೀಗ ಹಾಕಿ ಬಾಗಿಲಾಕಿ ಓದುದು ಇಂಥದ್ದೆಲ್ಲ ನಡೀತದೆ. ಅದು ವೆರಿ ಡೇಂಜರಸ್. ಬಾಗಿಲಾಕಿ ಓದುವಾಗ ಎಂತ ಓದ್ತಾರೆ? ಈಗ ನಾವು ಓದುವಾಗ ಎಂತಾದ್ರೆ, ಈಗ ಒಂದು ಯಾವ್ದಾದ್ರು ಈಗ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡುವವರು ಅಥವಾ ಯಾವ್ದಾದ್ರು ಒಂದು ಸಂಶೋಧನೆ ಮಾಡಿ ಎಂತಾರೆ ಹುಡುಕುವವರಾದ್ರೆ ಒಂದು ಬಾಗಿಲಾಕಿದು ಮಾಡ್ತಾರೆ, ಎಂತಾರೆ ಮಾಡ್ಬೋದು. ಕೆಲವರೆಂತ ಮಾಡ್ತಾರೆ, ಈ ಮಕ್ಕಳೆಂತ ಮಾಡ್ತಾರೆ, ಏನಾದ್ರೆ ಬೇರೆ ಇದು ಮಾಡ್ಲಿಕ್ಕೆ ಇರುವುದಾದ್ರೆ ಬಾಗಿಲಾಕಿ ನೋಡುದಾಗಿರ್ಬೋದು, ಅಥವಾ ಇದು ಮಾಡಿದಾಗೆ ನೋಡಿದಾಗಿರ್ಬೋದು. ಮತ್ತೆ ಮೊಬೈಲ್ ಬಿಟ್ಟ ಕೂಡಲೇ ಊಟ ಮಾಡುದಿಲ್ಲ ಅಂತ ಹೇಳ್ತಾರೆ. ಊಟ ಮಾಡುದಿಲ್ಲ ಅಂತ ಹೇಳಿದ ಕೂಡಲೇ ಮೊಬೈಲ್ ಕೊಡ್ಲೇಬಾರ್ದು. ಮೊಬೈಲ್ ಅನ್ನು ಒಳಗೆ ಇಡಬೇಕು, ತಟ್ಟೆಯಲ್ಲಿ ಊಟ ಹಾಕಿಡ್ಬೇಕು, ಬಂದೇ ಬರ್ತಾರೆ ಊಟಕ್ಕೆ. ಹಸಿವಾದಾಗ ತಿನ್ನಲೇಬೇಕಾಗ್ತದೆ. ಅದು ನಮ್ಗೆ ಎಂತ ಆಗ್ತದೆ, ಮಾಲೆ ತಿನ್ ಪೂಜಿ, ನಮ್ಮ ಮೊಬೈಲ್ ಕೊರ್ಕ, ಇದು ನಾವು ಸ್ಟಾರ್ಟ್ ಮಾಡಿ, ಇದು ಬೇಸಿಕ್ ನಾವೇ ಸ್ಟಾರ್ಟ್ ಮಾಡಿದ್ದು. ಬಟ್ ಅದು ಎಲ್ಲಿ ತನಕ ಹೋಗಿದೆ ಅಂತ ಹೇಳಿದ್ರೆ ಇವತ್ತು ಬೇರೆ 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 ರೀತಿಯಾಗಿ ಹೋಗಿ ಎಲ್ಲೆಲ್ಲಿ ತಲುಪ್ತಾ ಇದೆ. ಮತ್ತೆ ಮೆಸೇಜ್ ಕೂಡ ಅಷ್ಟೇ. ನಿಮ್ಗೆ ಹೇಗಾಗಿದೆ ಗೊತ್ತಾ, ಈ ಜನರೇಷನ್ ಅಲ್ಲಿ ನಾನು ಹೇಳುವ ಪ್ರಕಾರ, ಒಬ್ಬ ಮುಗ್ಧ ಇರ್ತಾನೆ, ಒಬ್ಬ ಮೆಸೇಜ್ ಮಾಡ್ತಾನೆ ಅಂತ ಯೋಚಿಸ್ಕೊಳ್ಳಿ. ಒಂದು ಹುಡುಗಿಗೆ, ಆ ಹುಡುಗಿಗೆ ಮೆಸೇಜ್ ಮಾಡುವಾಗ, ಹಾಯ್, ಹೌ ಆರ್ ಯು, ಹೇಗಿದ್ದೀಯಾ, ಊಟ ಆಯ್ತಾ, ಏನ್ ಮಾಡ್ತಾ ಇದ್ದೀಯಾ, ಚೆನ್ನಾಗಿ ಓದ್ತಾ ಇದ್ದೀಯಾ, ಮೆಸೇಜ್ ಮಾಡ್ತಾನೆ. ರಿಪ್ಲೈ ಬರುದಿಲ್ಲ. ಅದೇ ಹಾಯ್ ಡ್ಯೂಡ್, ಹೌ ಆರ್ ಯು, ವಾಟ್ ಬೇಬಿ, ವಾಟ್ ಆರ್ ಯು ಡೂಯಿಂಗ್, ಯುವರ್ ಡ್ರೆಸ್ ಇಸ್ ನೈಸ್, ಸೂಪರ್ ಕ್ಯೂಟ್, ಬ್ಯೂಟಿಫುಲ್, ಲೆಟ್ಸ್ ರಾಕ್, ಲೆಟ್ಸ್ ಡ್ಯಾನ್ಸ್ ಅಂತೇಳಿ ಬರ್ಲಿ ಅಂತ ರಪ್ಪ ರಿಪ್ಲೈ ಹೋಗ್ತದೆ. ಅಂದ್ರೆ ಇವತ್ತು ದಾರಿ ಆ ರೀತಿ ತಪ್ತಾ ಇದೆ. ಇದು ರಾಕ್ ಗೀಕ್ ಅಂತೇಳಿ ಇದೆಲ್ಲ ಮಾಡಿದ ಕೂಡಲೇ ಅಲ್ಲಿ ದಾರಿ ತಪ್ಪಿತು. ದಾರಿ ತಪ್ಪಿ ಅಂತ ಒಂದು ಹುಡುಗಿಯನ್ನು, ಬಾ ದೇವಸ್ಥಾನಕ್ಕೆ ಹೋಗುವಂತೇಳಿ, ಇವ ಎಂತ ಮಾರ ಅಂತ, ಅದೇ ಬಾ ಪಬ್ಗೆ ಹೋಗುವ, ರಪ್ಪ ಎಷ್ಟು ಗಂಟೆಗೆ, ಯಾವ ಟೈಮ್, ಎಲ್ಲಿ ಬರಬೇಕು ಅಂದ್ರೆ ಜನರೇಷನ್ ಆ ರೀತಿ ತಲುಪಿ ಆಗಿದೆ. ಮತ್ತೆ ಒಂದು ಏನಂತ ಹೇಳಿದ್ರೆ, ಮನೆಯವರು ಸಹ ಮಕ್ಕಳೊಂದು ಕೆಟ್ಟ ಚಟುವಟಿಕೆಗೆ ಇಳಿದಿರ ಅಂತ ಗೊತ್ತಾದ ಕೂಡಲೇ ಮಕ್ಕಳ ದಾರಿ ತಪ್ಪಿದಾಗ ಯಾರಾದ್ರೂ ಅಡ್ವೈಸ್ ಕೊಟ್ಟಾಗ ಅವರು ಹೇಳುದು ಮಕ್ಕಳಿಗೆ. ಈಗ ಡ್ರೆಸ್ ಸೆನ್ಸ್ ಬಗ್ಗೆ ಹೇಳ್ತೇನೆ. ಡ್ರೆಸ್ ಸೆನ್ಸ್ ಬಗ್ಗೆ ಈಗಿನ ಸಮಾಜದಲ್ಲಿ ಹೇಗಿದೆ ಅಂತೇಳಿ, ಸಣ್ಣ ಪುಟ್ಟ ಡ್ರೆಸ್ಗಳನ್ನು ಹಾಕುದು, ಪಬ್ಬಿಗೆ ಹೋಗುದು. ಇನ್ಸಿಡೆಂಟ್ ಆದಾಗ ನೀವು ನೋಡಿದ್ರು, ಒಂದು ಸಣ್ಣ ಪುಟ್ಟ ಡ್ರೆಸ್ ಹಾಕ್ತಿದ್ದಾರೆ, ಒಟ್ರಾಸಿ ಡ್ರೆಸ್ಸಿಂಗ್ ಹಾಕಿ ಹೋಗ್ತಿದ್ದಾರೆ. ನೀವು ಅವರ ಮನೆಯಲ್ಲಿ ಹೇಳಿದ್ರು, ಯೋಚಿಸ್ಕೊಳ್ಳಿ, ಅಮ್ಮನಲ್ಲಿ, ಅಯ್ಯೋ ನೋಡಿ ನಿಮ್ಮ ಮಗಳು ಹೀಗೆ ಡ್ರೆಸ್ ಅರ್ಧಂಬರ್ಧ ಹಾಕಿಕೊಂಡು ಹೋಗ್ತಾ ಇದ್ದಾಳೆ ಅಂತ.
ಹಾಗೆ ಇನ್ಸಿಡೆಂಟ್ ಆದಾಗ ಅಮ್ಮ ಹೋಗಿ ಮಗಳಿಗೆ ಬೈತಾರೆ, ಅಮ್ಮ ಹೋಗಿ ಮಗಳಿಗೆ ಯಾಕೆ ಬೈಯುದು, ನೀನ್ ನಂದೇ ಯಾಕೆ ಡ್ರೆಸ್ ಹಾಕಿಕೊಂಡು ಹೋದದ್ದ ಅಂತ. ಅಂದ್ರೆ ಈಗ ಯಾರ ಹತ್ರ ಎಲ್ಲಿ ಸರಿ ಮಾಡ್ಬೇಕು ಅಲ್ಲೇ ಸರಿ ಇಲ್ಲ. ಇದು ಎಕ್ಸಾಂಪಲ್ ಒಂದು ಹೇಳಿದ್ದು, ಆ ರೀತಿಯ ಮಟ್ಟಕ್ಕೆ ನಾವು ತಲುಪಿದ್ದೇವೆ. ಸೊ ಇಲ್ಲಿ ಯಾರು ಬೇಸಿಕ್ ಆಗಿ ಪೇರೆಂಟ್ಸ್ ಅವರು ಸರಿ ಇರಬೇಕು. ಪೇರೆಂಟ್ಸ್ ಅವರು ಸರಿ ಇದ್ರೆ ಆ ಸ್ಟೆಪ್ ಅನ್ನು ಸರಿ ಮಾಡಬಹುದು. ಎಷ್ಟೋ ವರ್ಷದಿಂದ ಒಂದು ಇನ್ಸಿಡೆಂಟ್ ಆಗಿತ್ತು, ನಮ್ಮದೇ ಒಂದು ಅಕ್ಕಪಕ್ಕದ ಹುಡುಗರು ಒಂದು ಗಾಂಜಾ ತಗೊಳ್ತಾ ಇದ್ರು. ಮನೆಯವರಿಗೆ ಹೇಳಿದಾಗ ನಮ್ಗೆ ಗದರಿದ್ರು, ಎಂತ ಗಾಂಜಾ, ನಮ್ಮ ಮಕ್ಕಳ ಬಗ್ಗೆ ಹೀಗೆ ಹೇಳ್ತೀರಾ ಹಾಗೆ ಹೇಳ್ತೀರಾ ಅಂತ. ಸ್ವಲ್ಪ ಸಮಯ ಹೋದ್ಮೇಲೆ ಮನೆಯವರ ತಲೆ ಹೊಡೆಯುವ ತನಕ ಪರಿಸ್ಥಿತಿ ಹೋಯ್ತು. ಆಗ ಅವರಿಗೆ ಗೊತ್ತಾಯ್ತು ಏನ್ ಮಾಡ್ಲಿಕ್ಕೆ ಆಗ್ತದೆ, ನೆಕ್ಸ್ಟ್ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಇಲ್ಲಿ ಹೇಳುದು ಯಾವತ್ತು ಕೂಡ ಒಬ್ರು ದಾರಿ ತಪ್ಪಿದ್ದಾರೆ ಅಂತ ಹೇಳಿದಾಗ ಅಬ್ಸರ್ವೇಷನ್. ಈಗ ನಾವು ಹೇಳುದು ಈಗ ಟೈಮ್ ಹೇಗಾಗಿದೆ, ಮೊದಲು ನಮ್ಮ ಟೈಮಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ನಮ್ಮ ಟೀಚರ್ಸ್ ಮನೆಯಲ್ಲಿ ಒಂದು ಹೊಡೆದ್ರೆ, ಕ್ಲಾಸ್ ಅಲ್ಲಿ ಟೀಚರ್ಸ್ ಒಂದು 2 ಏಟು ಹೊಡೆದ್ರೆ ನಾವು ಮನೆಯಲ್ಲಿ ಹೇಳಲಿಕ್ಕೆ ಎದರ್ತಿದ್ದೇವೆ ಅಮ್ಮನಲ್ಲಿ. ಯಾಕೆ ಹೇಳಿ, ಟೀಚರ್ ಇನ್ನು ಹಾಕಿದ್ರೆ ಟೀಚರ್ ಇವತ್ತು ಹೊಡೆದಿದ್ದಾರೆ, ಮನೆಯಲ್ಲಿ 2 ಜಾಸ್ತಿ ಬೀಳ್ತಾ ಇತ್ತು. ಈಗ ಎಂತಸಿಲ್ಲ, ಮಕ್ಕಳು ಬಂದು ಮನೆಯಲ್ಲಿ ಹೇಳಿದ ಕೂಡಲೇ ಅವರದ್ದು ಪ್ಯಾಂಟ್ ಅಂಗಿ ಜಾರಿಸಿ ಚಾನಲ್ ಅಲ್ಲಿ ತೋರಿಸಿ, ನೋಡಿ ಇಲ್ಲಿ ಹೊಡೆದಿದ್ದಾರೆ, ಇದು ಅನ್ಯಾಯ, ಇದನ್ನು ಬಿಡಬಾರ್ದು, ಖಂಡಿಸಬೇಕಂತೇಳಿ ಇದು ಮಾಡ್ತಾರೆ. ಟೀಚರ್ಸ್ ಗಳ ಅಪರಾಧಿಗಳು, ನನ್ನ ಮಗನಿಗೆ ಯಾಕೆ ಹೊಡೆದ್ರಿ, ಹೀಗೆ ಯಾಕೆ ಹೊಡೆದ್ರಿ ಅಂತ. ಒಟ್ರಾಸಿ ಹೊಡೆಯುವ ಟೀಚರ್ಸ್ ಗಳ ಬಗ್ಗೆ ಹೇಳ್ತಿಲ್ಲ. ಮಕ್ಕಳು ದಾರಿ ತಪ್ಪಿದಾಗ ಟೀಚರ್ಸ್ ಅವರು ಹೊಡೆಯುವ ಏಟನ್ನು ನೀವು ಪ್ರಶ್ನೆ ಮಾಡಿದ್ರೆ ನಾಳೆ ಸಮಾಜ ನಡು ರೋಡಲ್ಲಿ ನಿಮ್ಮ ಮಕ್ಕಳಿಗೆ ಹೊಡಿತದೆ. ಆಗ ಅದನ್ನು ತಡಿಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಸೊ ಯಾವುದೇ ಮಗು ಒಂದು ತಪ್ಪಿದೆ ಅಂತ ಹೇಳಿದಾಗ ನನ್ನ ಮಗು ಅಂತ ಆದಾಗ ನನ್ನ ಮಗುವಿನ ತಪ್ಪ ಸರಿಯಾ ಎಂಬುದನ್ನು ನಾವು ಇದು ಮಾಡಬೇಕು. ನನ್ನ ಮಗುವೆ ಅಂತ ಸರಿ ಮಾಡುದಲ್ಲ. ಮೊದಲು ನಮ್ಗೆ ಯಾಕೆ ಅವರೇ ಹೇಳುವವರ ತಂದೆ ತಾಯಿಗಳು ಅವರಿಗೆ ಹೊಡಿತಾ ಇದ್ರು. ನಾವು ಮಕ್ಕಳನ್ನು ತುಂಬಾ ಮುದ್ದಾಗಿ ಬೆಳೆಸ್ತೇವೆ. ನಾವಲ್ಲಿ ಮುದ್ದಾಗಿ ಬೆಳೆಸಿದ್ದು ತಪ್ಪಂತ ಹೇಳಲ್ಲ, ಮುದ್ದಾಗಿ ಬೆಳೆಸಿ ಮಕ್ಕಳಿಗೆ ಏನ್ ಬೇಕು ಕೊಡಿ, ಎಲ್ಲ ಕೊಡಿ. ಆದ್ರೆ ಒಂದು ತಪ್ಪಂತ ಆಯ್ತಂತಾದ ಕೂಡಲೇ ಅಲ್ಲಿ ನೀವು ಯೋಚಿಸ್ಬೇಕು, ವಿಮರ್ಶಿಸ್ಬೇಕು. ನಿಮ್ಮ ಮಗಳ ಹೀಗೆ ಮಾಡ್ತಿದ್ದಾಳ ಹಾಗೆ ಹೀಗೆ ಅಂತ. ಈಗ ಒಟ್ರಾಸಿ ಇದಾಗಿದೆ ಅಂತ ಹೇಳಿದ್ರೆ ಪೇರೆಂಟ್ಸ್ಗಳು ಸ್ವಲ್ಪ ಗಮನ ಕೊಡ್ಬೇಕು ಈ ವಿಷಯದಲ್ಲಿ, ಆಗೊಂದು ನಮ್ಗೆ ಸರಿ ರೂಟಿಗೆ ಹೋಗ್ಬೋದು. ಓಕೆ ಗಣೇಶ್ ಸರ್, ಈಗ ತಾವು ಕೆಲವೊಂದು ಕೇಸಸ್ಗಳನ್ನು ಕೂಡ ಫೇಸ್ ಮಾಡಿದ್ರಿ. ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನ ಸಣ್ಣ ವಯಸ್ಸಿನ ಮಕ್ಕಳು, ಅಂದ್ರೆ ನಾವು ದೊಡ್ಡ ವಿಚಾರವನ್ನ ಮಾತಾಡ್ತಾ ಇಲ್ಲ, ಈ 14 ವರ್ಷದ ಒಳಗಿನ ಮಕ್ಕಳುಗಳು ಕೆಲವೊಂದು ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅಥವಾ ಇನ್ನಿತರ ಸ್ನ್ಯಾಪ್ಚಾಟ್ ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಂಡು ಅದರಲ್ಲಿ ಅಕೌಂಟ್ಗಳನ್ನು ಓಪನ್ ಮಾಡಿ ಕೆಲವೊಂದು ಕೇಸಸ್ಗಳು ನೋಡಿರ್ತಾರೆ. ಯಾವ ರೀತಿಯಾದಂಥ ಕೇಸಸ್ಗಳನ್ನ ಫೇಸ್ ಮಾಡಿ? ಉದಾಹರಣೆಗೆ ಎಲ್ಲ ಮಕ್ಕಳ ಹತ್ರ ಇನ್ಸ್ಟಾಗ್ರಾಮ್ ಇರೋದು ನಾವು ನೋಡಿದ್ದೇವೆ. ಎಲ್ಲ ಮಕ್ಕಳು ಪೇರೆಂಟ್ಸ್ಗಳನ್ನು ಬ್ಲಾಕ್ ಮಾಡ್ತಾರೆ ಅಂತ ನಮ್ಮ ಮನಸ್ಸಲ್ಲಿ, ಅಥವಾ ಟೀಚರ್ಸನ್ನು. ಅದಕ್ಕೆ ಕೆಲವು ಮಕ್ಕಳಿದ್ದಾರೆ, ಈ ಇನ್ಸ್ಟಾಗ್ರಾಮ್ ಇದು ಎಷ್ಟು ಸಮಸ್ಯೆ ಉಂಟಂದರೆ, ಇನ್ಸ್ಟಾಗ್ರಾಮನ್ನು ನನ್ನನ್ನು ಆ್ಯಡ್ ಮಾಡಿದ್ದಾಳೆ ಹುಡುಗಿ, ತಂದೆ ತಾಯಿಯನ್ನು ಆ್ಯಡ್ ಮಾಡಿದ್ದಾರೆ. ನಮ್ಮ ಮನಸ್ಸಲ್ಲಿ ಮಗಳು ನನ್ನನ್ನು ಆ್ಯಡ್ ಮಾಡಿದ್ದಾರೆ, ಎಲ್ಲ ನಂಗೆ ಗೊತ್ತಾಗ್ತಾ ಉಂಟು ಅಂತ. ಮಗಳು ಏನು ಹಾಕುವುದಿಲ್ಲ ಅಂತ. ಆದರೆ ಆ ಪ್ರೈವಸಿ ಇದು ಎಷ್ಟು ಉಂಟಂದರೆ ನಿಮಗೆ ಯಾವುದೂ ಕಾಣೋದಿಲ್ಲ. ಅವಳ ಫೋಟೋಯಿಂದ ಹಾಕಿದ್ದು, ಅವಳ ಸಾಂಗ್ ಹಾಕಿದ್ದು, ಸ್ಟೋರಿ ಹಾಕಿದ್ದು ಯಾವುದೂ ಕಾಣೋದಿಲ್ಲ. ಯಾರಿಗೆ ಬೇಕು ಅವರಿಗೆ ಮಾತ್ರ ಕಾಣುವ ಹಾಗೆ ಮಾಡಲಿಕ್ಕೆ ಸಾಧ್ಯತೆ. ಇದು ಎಲ್ಲ ಇನ್ಸ್ಟಾಗ್ರಾಮ್ನ ಸಮಸ್ಯೆಗಳು. ಈ ಇನ್ಸ್ಟಾಗ್ರಾಮ್ನ ಈ ಸಮಸ್ಯೆಗಳಿಂದಾಗಿ ಮಕ್ಕಳು ತಂದೆ ತಾಯಿಗಳನ್ನು ಮಂಗ ಮಾಡ್ತಾರೆ ಅಂತ ಹೇಳುವ ರೀತಿಯಲ್ಲಿ ಆಗಿದೆ. ಈಗ ನಾವೇನಾಗಿದೆ, ವಿ ಆರ್ ಇನ್ ದ ಸೇಮ್ ರೂಮ್ ಅಂತ ನಾವು ಎಣಿಸಿದ್ದೇವೆ. ಆ್ಯಕ್ಚುಲಿ ನಾವು ಸೇಮ್ ಮನೆಯಲ್ಲಿದ್ದೇವೆ, ಕೋಣೆಯಲ್ಲಿಲ್ಲ. ಕೋಣೆಯಲ್ಲಿ ಹುಡುಗಿ ಬೇರೆಯೇ ಮಾಡ್ತಾ ಇದ್ದಾಳೆ. ಈಗ ನಾವಿಲ್ಲಿ 4 ಜನ ಇದ್ದೇವೆ, ಅವರು ಅಲ್ಲಿ ಏನು ಕುತ್ಕೊಂಡು ಮಾಡ್ತಾರೆ ನಮಗೆ ಕಾಣುದಿಲ್ಲ. ಯಾಕಂದರೆ ಮೊಬೈಲ್ ವರ್ಲ್ಡ್ ಇಸ್ ಅ ಡಿಫರೆಂಟ್ ವರ್ಲ್ಡ್. ಈ ವರ್ಲ್ಡನ್ನು ನಮಗೆ ಅರ್ಥ ಮಾಡ್ತಾ ಇಲ್ಲ. ಮಾತ್ರ ಅಲ್ಲ, ನಮ್ಮ ಮಕ್ಕಳಿಗೆ ಡೈರೆಕ್ಟ್ ಮೆಸೇಜ್ ಯಾರು ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಒಂದು ಸಲ ಪೇರೆಂಟ್ಸ್ ನೋಡಿದರೆ ಬೆಟರ್. ಯಾಕಂದರೆ ಡೈರೆಕ್ಟ್ ಮೆಸೇಜನ್ನು ನಾನು ಸೈಬರ್ ಕ್ರೈಮ್ ಸ್ಟೇಷನ್ಗಳಲ್ಲಿ ಕೂಡ ನೋಡಿದ್ದೇನೆ. ಡೈರೆಕ್ಟ್ ಮೆಸೇಜ್ ಒಂದು ಪೇರೆಂಟ್ ಕೇಳಿದ್ದು, ನನ್ನ ಮಗಳ ಮೊಬೈಲಿದು ಡಿಟೇಲ್ಸ್ ಅಂದರೆ ಇನ್ಸ್ಟಾಗ್ರಾಮ್ ಡಿಟೇಲ್ಸ್ ಬೇಕು ಅಂತ. ಇನ್ಸ್ಟಾಗ್ರಾಮ್ನವರು ಅದನ್ನು ಕೊಡಲಿಕ್ಕೆ ಒಪ್ಪಲಿಲ್ಲ. ಅದು ಅವಳ ಪ್ರೈವೇಸಿ ಅಂತ. ಪ್ರೈವೇಸಿ ಇಡಲಿಕ್ಕೆ ಆ ಹುಡುಗಿ 13 ವರ್ಷ. 13 ವರ್ಷದಿಂದ 18 ವರ್ಷದ ತನಕ ಅವರಿಗೆ ಪೇರೆಂಟಿಗೆ ಅಲ್ವಾ ಜವಾಬ್ದಾರಿ ಇರುವಂಥದ್ದು. ಭಾರತೀಯ ನ್ಯಾಯ ಸಂಹಿತೆ ಕೂಡ ಏನು ಹೇಳ್ತದೆ, 18 ವರ್ಷ ತನಕ ಯು ಆರ್ ನಾಟ್ ಅ ಮೇಜರ್, ಯುವರ್ ಪೇರೆಂಟ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಯು. ಗಾಡಿ ಕೊಂಡೋಗಿ ಆಕ್ಸಿಡೆಂಟ್ ಮಾಡಿದ್ದು ತಂದೆ ತಾಯಿಗೆ. ಹಾಗಿರುವಾಗ ಇನ್ಸ್ಟಾಗ್ರಾಮ್ ಇದು ಪ್ರಾಬ್ಲಮ್ ಏನಂದ್ರೆ, ಇನ್ಸ್ಟಾಗ್ರಾಮ್ ಟೆಲ್ಸ್ ಲೀಗಲ್ ಏಜ್ ಇಸ್ 13. 13 ವರ್ಷದಿಂದ ನಮ್ಮ ಮಗಳು ಅಥವಾ ಮಗ ಅಕೌಂಟ್ ಮಾಡ್ಬೋದು, ಏನೂ ಮಾಡ್ಬೋದು. 13 ವರ್ಷ ನಮ್ಮ ಪ್ರಕಾರ ಟೀನ್ ಸ್ಟಾರ್ಟ್ ಆಗುವಂಥದ್ದು, ಹದಿಹರೆಯ ಸ್ಟಾರ್ಟ್ ಆಗುವ ವರ್ಷ ಅದು 13. ಹದಿ ಅಂತ ಬರ್ತಾ ಉಂಟು, ಟೀನ್ ಅಂತ ಇದರಲ್ಲಿ ಬರ್ತಾ ಉಂಟು. ಈ ರೀತಿ ಆದರೆ ಭಾರತೀಯ ಇದರಲ್ಲಿ 18 ವರ್ಷ ತನಕ ಮಾಡಲಿಕ್ಕೆ ಬಿಡದಿದ್ರೆ ನನಗೆ ಬೆಟರ್ ಅಂತ ನನ್ನ ಅನಿಸಿಕೆ. ಈ ರೀತಿ ಉಂಟು. ಓಕೆ
ದೀಪಕ್ ಶೆಟ್ಟಿಗಾರ್ ಅವರೇ, ಮುಂಚೆಲ್ಲ ನಾವು ಫೇಸ್ಬುಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ಇಂಥ ಒಂದು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇದ್ವಿ. ಅಂದರೆ ನಮ್ಮ ಡೇಟ್ ಆಫ್ ಬರ್ತನ್ನು ಅಲ್ಲಿ ಮೆನ್ಷನ್ ಮಾಡಬೇಕು. ಅಲ್ಲಿ 2000 ಅಂತ ಹೇಳಿ ಮೆನ್ಷನ್ ಮಾಡಿದ ತಕ್ಷಣ, ಅಥವಾ 2010 ಅಂತ ಹೇಳಿ ಮೆನ್ಷನ್ ಮಾಡಿದ ತಕ್ಷಣ ಅದು ಅಲೌ ಕೊಡ್ತಾ ಇರಲಿಲ್ಲ ಅಕೌಂಟ್ ಓಪನ್ ಮಾಡೋದಕ್ಕೆ. ಇಲ್ಲ, ನೀನು 14 ವರ್ಷಕ್ಕಿಂತ ಕಡಿಮೆ ಇದೆಯಾ, ನಿನಗೆ ಅಕೌಂಟ್ ಓಪನ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ. ಬಟ್ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಒಂದು ಬದಲಾವಣೆಯನ್ನು ಮಾಡ್ಕೊಳ್ಬೋದು. ಯಾಕಂತ ಹೇಳಿದ್ರೆ ನಮಗೆ ಅಲ್ಲಿ ID ಪ್ರೂಫ್ಗಳನ್ನು ಸಬ್ಮಿಟ್ ಮಾಡಬೇಕಾದ ಅಗತ್ಯತೆ ಇಲ್ಲ. ಕೇವಲ ನಾವು ಹಾಕುವಂತಹ ಡೇಟ್ ಆಫ್ ದ ಇಯರ್ ಅನ್ನು ಚೇಂಜ್ ಮಾಡಿದ್ರೆ ಆಯ್ತು. 2014 ಹಾಕೋದ್ರ ಬದಲಾಗಿ 2000 ಅಂತ ಹಾಕಿದ್ರೆ ಆಯ್ತು, ಯಾವನ್ನು ಕೂಡ ಕೇಳೋದಿಲ್ಲ. ಅಂದರೆ ಅಕೌಂಟ್ ಓಪನ್ ಆಗುತ್ತೆ. ಇಂಥ ಸಮಸ್ಯೆಗಳು ಅಂದರೆ ನಮಗೆ ಅಂತಹ ಜಾರಕ್ಕೆ ಬೀಳೋದಕ್ಕೆ ಆಪ್ಷನ್ಗಳನ್ನು ಅಲ್ಲೇ ಇಟ್ಟಿದ್ದಾರೆ, ಬದಲಾವಣೆ ಮಾಡ್ಕೊಂಡ್ರೆ ಆಯ್ತು ಅನ್ನುವಂಥದ್ದು ಈಗ ಅನೇಕರ ವಾದ. ಸೊ ಇದರಿಂದ ಲೀಗಲ್ ಆಗಿ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಅಂತ ಅನಿಸ್ತಾ ಇಲ್ವಾ ಅಂತ ಹೇಳಿ? ನಿಜ, 100%. ನೋಡಿ, ನಾವು ಬ್ಯಾಂಕಲ್ಲಿ ಅಕೌಂಟ್ ಮಾಡೋದಾದ್ರೆ ಸಹ ನಮ್ಮ ಡಾಕ್ಯುಮೆಂಟ್ ಬೇಕು. ಈಗ ನಾವು ಡಿಜಿಟಲ್ ಆಗಿ ಇಷ್ಟು ಮುಂದುವರಿದಿದ್ದೇವೆ ಅಂತ ಹೇಳಿದಾಗ ನಾನು ಹೇಳುದು, ಈಗ ಒಂದು ಬಂದಿದೆ ಏನಂದ್ರೆ, ಈಗ ಕೆಲವುದ್ರಲ್ಲಿ ಮೊಬೈಲ್ಗೆ ಮೆಸೇಜ್ ಬರಬೇಕು, ನಿಮ್ಮ ಮೇಲ್ಗೆ ಮೆಸೇಜ್ ಬರಬೇಕು, ಯಾರ್ದಂತ ಅಕೌಂಟ್ ಒಂದು ಸ್ವಲ್ಪ ಭದ್ರತೆಯಲ್ಲಿ ಇದೆ. ಆದ್ರೂ ಕೂಡ ಎಷ್ಟೋ ಫೇಕ್ ಅಕೌಂಟ್ಗಳಿವೆ. ಯಾಕಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದ ಆಪ್ ಅಂತ ಬಂದಾಗ ಅದು ಇಂಟರ್ನ್ಯಾಷನಲ್ ಲೆವೆಲ್ ಆಗ್ತದೆ, ಖಾಲಿ ನಮ್ಮ ಭಾರತದ ಇದರಲ್ಲಿ ಅಂತ ಬೀಳಲ್ಲ. ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗುವಾಗ ಏನಾಗ್ತದೆ, ಅದೇ ಫೇಸ್ಬುಕ್ ಅಲ್ಲಿ ಇಯರ್ಸ್ ಆಟೋಮೆಟಿಕ್, ಅದು ನೀವು ಹೇಳಿದ 100% ಕರೆಕ್ಟ್. ಈಗ ಸಹ ನಾನು ಮಾಡೋದಾದ್ರೆ ನಂದೊಂದು ಜಿಮೇಲ್ ಅಕೌಂಟ್ ಇದ್ರೆ ಆಯ್ತು, ಮತ್ತೆ ನನ್ನ ಮೊಬೈಲ್ ನಂಬರ್ ಅದಕ್ಕೆ ನಾನು ಇದು ಮಾಡಿದ್ರೆ ಆಯ್ತು, ಆಟೋಮೆಟಿಕ್ ಆಗಿ ಆಗ್ತದೆ, ಆಕ್ಟಿವೇಶನ್ ಆಗ್ತದೆ. ನಿಮ್ಗೆ ಫೇಕ್ ಮಾಡುವವರಿಗೆ ಯಾವಾಗ ನಾವು ನಮ್ಮ ನಂಬರ್ ಕೊಡ್ತೇವೆ, ಡಾಕ್ಯುಮೆಂಟ್, ಕೆಲವೊಮ್ಮೆ ನಮ್ಗೆ ಪ್ರೂಫ್ ಕೂಡ ಕೇಳ್ತದೆ. ಕೆಲವರು ಇದು ಫೇಕ್ ಅಕೌಂಟ್ ಅಂತ ಹೇಳಿದ ಕೂಡ ಇದು ಪ್ರೂಫ್ ಕೇಳ್ತದೆ. ಯಾವಾಗ ಕೇಳುದಿಲ್ಲ ಅಂತೇಳಿ ನಾವೀಗ ನಾನೊಂದು ಫೇಕ್ ಅಕೌಂಟ್ ಒಬ್ಬರನ್ನು ಬಕ್ರ ಮಾಡ್ಬೇಕಂತೇಳಿ ಒಂದು ಫೇಕ್ ಅಕೌಂಟ್ ಮಾಡಿದ್ರೆ ಅಲ್ಲಿ ಯಾವುದು ಕೂಡ ಇದಾಗಿರುವುದಿಲ್ಲ, ನಮ್ಮದು ಫೇಕ್ ಅಂತಲೇ ಗೊತ್ತಾಗುದಿಲ್ಲ. ಅದು ಯಾರಾದ್ರೆ ಬಲಿಯಾದ್ರೆ ಮತ್ತೆ ಅದನ್ನು ಹುಡುಕಿಕೊಂಡು ಹೋಗುವಾಗ ಅದು ಫೇಕ್ ಅಂತ ಗೊತ್ತಾಗ್ತದೆ. ಮತ್ತೆ ಈ ಸಮಾಜದಲ್ಲಿ ಯಾವಾಗ ನೀವು ಸಮಾಜಕ್ಕೊಂದು ಒಳ್ಳೇದು ಮಾಡ್ತಿದ್ದೀರಾ ಆಗ ನಿಮ್ಮ ಅಕೌಂಟ್ ಅಲ್ಲಿ ಬ್ಲಾಕ್ ಆಗ್ತದೆ. ನಾನು ಫೇಸ್ಬುಕ್ ಅಲ್ಲಿ ನೋಡಿದ ಪ್ರಕಾರ ನನ್ನ ಅನುಭವವನ್ನು ಹೇಳ್ತೇನೆ. ಫೇಸ್ಬುಕ್ ಅಲ್ಲಿ ಎಷ್ಟೋ ಮರಳಿದ ವಿಡಿಯೋ ಹಾಕಿದ್ದೇನೆ, ಸ್ಪೀಡ್ ಕ್ಲಬ್ಗಳ ವಿಡಿಯೋ ಹಾಕಿದ್ದೇನೆ, ಮಸಾಜ್ ಪಾರ್ಲರ್ದು ವಿಡಿಯೋ ಹಾಕಿದ್ದೇನೆ. ಇದೆಲ್ಲ ಹಾಕಿದ ಕೂಡಲೇ ನನ್ನ ಅಕೌಂಟಿಗೆ ಮೆಸೇಜ್ ಬರುದು ಫೇಸ್ಬುಕ್ ಇದು, ನೀವು ಅಶ್ಲೀಲ ಇದನ್ನ ಹಾಕ್ತಾ ಇದ್ದೀರಿ ಅಂತ. ಮರಳಿದಕ್ಕೆ ಅಶ್ಲೀಲ ವಿಡಿಯೋ ಅಂತ ಬಂದಿತ್ತು. ಅದು 100ರ ಮೇಲೆ ಮಂದಿ ಅದಕ್ಕೆ ಇದು ಕೊಡ್ಬೇಕು, ರಿಪೋರ್ಟ್ ಮಾಡ್ಬೇಕು. ಹಾಗಾದ್ರೆ 100 ಮಂದಿ ಯಾರು ಮಾಡ್ತಿದ್ದಾರೆ ರಿಪೋರ್ಟ್? ನಮ್ಮದು ಬರ್ತದೆ. ಅದೇ ಫೇಸ್ಬುಕ್ ಅನ್ನು ನಾನು ಆಪರೇಟ್ ಮಾಡುವಾಗ ಬಟ್ಟೆ ಬಿಚ್ಚಿ, ಅದು ಬಿಚ್ಚಿ, ಇದು ಬಿಚ್ಚಿ ಎಷ್ಟೋ ವಿಡಿಯೋಗಳು ಬರ್ತದೆ. ನಿಮಗೆ ಈ ಹುಡುಗಿ ಬೇಕಾ, ಕನೆಕ್ಟ್ ಮಾಡಿ, ಅಥವಾ ಈ ಹುಡುಗಿಯ ಜೊತೆ ಡೇಟಿಂಗ್ ಬೇಕಾ, ಕನೆಕ್ಟ್ ಮಾಡಿ. ಅದೆಲ್ಲ ಇದು ಯಾವುದು ರಿಪೋರ್ಟ್ ಮಾಡುವಂಥದ್ದಲ್ಲ, ನಮ್ಮದು ಮಾತ್ರ ರಿಪೋರ್ಟ್ ಮಾಡುವಂಥದ್ದು. ಸರ್ಕಾರ ಎಲ್ಲಿದೆ, ಯಾವುದನ್ನು ಗಮನಿಸ್ತಾ ಇದೆ? ದೇಶದ ಭದ್ರತೆ ಅಂತ ಹೇಳಿದ್ರೆ, ಈಗ ಭಾರತ ದೇಶವನ್ನು ಯುವ ಶಕ್ತಿಗಳ ದೇಶ ಹೇಳ್ತಾರೆ. ಯಾಕೆ ಹೇಳಿ, ಇಲ್ಲಿ ಯುವಕರ ಎಷ್ಟಿದ್ದಾರೆ. ಇವತ್ತು ಈ ಯುವಕರು ಯಾವುದಕ್ಕೆ ಬಲಿಯಾಗ್ತಿದ್ದಾರೆ? ಗಾಂಜಾಕ್ಕೆ ಬಲಿಯಾಗ್ತಿದ್ದಾರೆ, ಡ್ರಗ್ಸ್, ಬೇರೆ ಬೇರೆ ವಿಧದ ಡ್ರಗ್ಸ್ಗಳಿಗೆ ಬಲಿಯಾಗ್ತಾ ಇದ್ದಾರೆ. ಸೆಕ್ಸ್ ಎಂಬುದು ಮನುಷ್ಯನ ಜೀವನದಲ್ಲಿ ಬೇಕು, ನಾಯಿಗಳ ಸಲ ಇದ್ದವರ ಜೊತೆಗಲ್ಲ. ಅದು ಎಲ್ಲಿ ಬೇಕು ಅಲ್ಲೇ ಇರಬೇಕು. ಇವತ್ತು ಅದೇನಾಗ್ತಿದೆ, ಇವತ್ತು ಒಟ್ರಾಸಿ, ಬೀದಿಯಲ್ಲಿ ಒಟ್ರಾಸಿ, ಅರ್ಥವೇ ಇಲ್ಲ. ಮೊದಲೊಂದು ಮದುವೆ ಆಗುವಾಗ ಎಂತ ಇತ್ತು ಗೊತ್ತಾ? ಮೊದಲೊಂದು ಮದುವೆ ಆಗುವಾಗ ಏನ್ ಹೇಳ್ತಿದ್ರು ಅಂತೇಳಿ, ಒಂದು ಹುಡುಗಿ ನೋಡ್ಲಿಕ್ಕೆ ಹೋಗುವಾಗ ಹೇಳ್ತಾ ಇದ್ರಂತೆ, ಇದು ನನ್ಗೆ, ನಾನು ಮದುವೆ ಆಗುವಾಗ ಹುಡುಗಿ ಅಥವಾ ಹುಡುಗ, ಅವನಿಗೆ ಲವ್ ಇರಬಾರ್ದು, ಲವ್ ಇದ್ರೆ ನಾನು ಆಗುದಿಲ್ಲಪ್ಪ ಅಂತ. ಮತ್ತೊಂದು ಟೈಮ್ ಬಂತು, ಮದುವೆ ಆಗುವ ಹುಡುಗನ ನೋಡ್ಲಿಕ್ಕೆ, ಹುಡುಗನಿಗೆ ಲವ್ ಇದ್ರೂ ಪರವಾಗಿಲ್ಲ ಮಾರೆ, ಮದುವೆ ಆದ್ಮೇಲೆ ಸರಿ ಇದ್ರೆ ಆಯ್ತಂತ. ಮತ್ತೆ ಈಗ ಏನಾಗಿದೆ, ಹುಡುಗಿಗೆ ಲವ್ ಇದ್ರೂ ಪರವಾಗಿಲ್ಲ, ಮದುವೆ ಆದ್ಮೇಲೆ ಸಹ ಲವ್ ಇದ್ರೂ ಪರವಾಗಿಲ್ಲ, ರಾತ್ರಿ ಅವಳು ಮನೆಗೆ ಬಂದ್ರೆ ಸಾಕಂತ. ಅಂತ ಪರಿಸ್ಥಿತಿಗೆ ನಾವು ತಲುಪಿದ್ದೇವೆ. ಅಂದ್ರೆ ಇದು ನಮ್ಮದು, ಇದು ಮಾಡರ್ನ್ ಆಗುದು ಡೆವಲಪ್ಮೆಂಟ್, ಅದು ಇದು ಅಂತೇಳಿ ಈ ಮಟ್ಟಕ್ಕೆ ನಾವು ಇವತ್ತು ಬಂದು ನಿಂತಿದ್ದೇವೆ. ಮತ್ತೊಂದು ಎಕ್ಸಾಂಪಲ್ ಹೇಳುದು ನೋಡಿ, ಈಗ ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಯೂಸ್ ಮಾಡ್ತೇವೆ. ಜಗಳಗಳು ಯಾವುದಕ್ಕೆ? ಸಮಸ್ಯೆಗೆ ಜಗಳ ಮಾಡ್ತಾ ಇದ್ದೇವಾ? ಇಲ್ಲ. ನಾನು ಇವರು ಕಿಚ್ಚ ಸುದೀಪ್ ಫ್ಯಾನ್, ನಾನು ದರ್ಶನ್ ಫ್ಯಾನ್, ನಾನು ಯಶ್ ಫ್ಯಾನ್. ಓಕೆ, ಫ್ಯಾನ್ಸ್ ಓಕೆ. ಆದ್ರೆ ನೀವು ಇನ್ನೊಬ್ಬರ ಇದರಲ್ಲಿ ಕಿತ್ತಾಕುದು, ಇನ್ನೊಬ್ಬರನ್ನು ದೂಷಿಸಿ ಜಗಳ ಮಾಡುದು, ಇಂಥದ್ದು ಜಗಳ ಮಾಡ್ತೀವಿ. ನಾವು ಯಶ್ ಫ್ಯಾನ್, ಸುದೀಪ್ ಫ್ಯಾನ್, ಇವರ ಫ್ಯಾನ್. ಯಾಕೆ ಹೇಳಿ, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾದಲ್ಲಿ ಬೆರೆತು ಫ್ಯಾನ್ಸ್ಗಳು. ಈ ಫ್ಯಾನ್ಸ್ಗಳ ನಡುವೆ ನಾವು ನಮ್ಮ ಅಪ್ಪಮ್ಮನ ಫ್ಯಾನ್ ಆಗುವುದನ್ನು ಮರೆತು ಬಿಟ್ಟಿದ್ದೇವೆ. ನಮಗೆ ತುತ್ತು ಕೊಟ್ಟು ನಮ್ಮನ್ನು ಬೆಳೆಸಿದ ಅಪ್ಪ ಅಮ್ಮನವರಿಗೆ ಫ್ಯಾನ್ ಆಗುವುದನ್ನು ಮರೆತು ಬಿಟ್ಟಿದ್ದೇವೆ. ಅವರ ಬಗ್ಗೆ ಚಿಂತೆಯೇ ಇಲ್ಲ. ಇಲ್ಲಿ ಇವರಿಗೆ ಯಾರಿಗಾದ್ರೆ ಆದ್ರೆ ನಮ್ಮ ಹೀರೋಗಳು, ಸಮಾಜದಲ್ಲಿ ನಮಗೆ ನಿಜವಾದ ಹೀರೋಗಳು ಯಾರು? ನಮ್ಮನ್ನು ಬೆಳೆಸಿದ ತಂದೆ ತಾಯಿಗಳು ನಿಜವಾದ ಹೀರೋಗಳು. ನಮ್ಗೆ ಎಂತಸಿಲ್ಲ. ನಮ್ಮ ಯಾರದಾದ್ರೆ ನಾಯಕನಿಗೆ ಕಮೆಂಟ್ ಹಾಕಿದ್ರೆ, ಅವನನ್ನು ಬಿಡಬಾರ್ದು ಮಚ್ಚ, ಅವನನ್ನು ಎತ್ತಾಕ್ಬೇಕು, ಅವ ಅಲ್ಲಿದ್ದಾನೆ, ಇವತ್ತು ಬಾರೋ ಎತ್ತೋ, ಮಚ್ಚೆತ್ತೋ, ಲಾಂಗ್ ಎತ್ತೋ ಅಂತ. ನಿಮ್ಮ ಅಪ್ಪ ಅಮ್ಮನಿಗೆ ಬಂದು ಯಾರಾದ್ರೂ ಒಂದು ಬೈದ್ರೆ ಸಹ ನಮ್ಗೆ ಕೇಳುವವರಿಲ್ಲ. ಇವತ್ತು ಪರಿಸ್ಥಿತಿ ಅಲ್ಲಿ. ಯಾಕೆ ಹೇಳಿ, ಇದು ಸೋಷಿಯಲ್ ಮೀಡಿಯಾದ ಡಿಫೆಕ್ಟ್ಗಳು ಮನುಷ್ಯನ ಮೇಲೆ ಆಗ್ತಾ ಇದೆ. ಅದನ್ನು ರಾಜಕೀಯದವ್ರು ನಿಲ್ಲಿಸಿಲ್ಲ. ಯಾಕೆ, ನಾಳೆ ಅವರಿಗೆ ಸದೇ ಬೇಕು. ಎಂತ ಇದು, ಇದರಲ್ಲಿ ನಾನು ಮೆಸೇಜ್ ನೋಡಲ್ವಾ, ಕೆಲವು ಮಹಾನ್ ನಾಯಕರ ಹೆಸರಲ್ಲಿ ಮೆಸೇಜ್ಗಳು, ಅವರ ಹೆಸರಲ್ಲಿ ಈ ಸ್ಕಾಲರ್ಶಿಪ್ ಬಂದಿದೆ, ಆ ಸ್ಕಾಲರ್ಶಿಪ್ ಬಂದಿದೆ, ಪಡೆದುಕೊಳ್ಳಿ. ಸ್ಕಾಲರ್ಶಿಪ್ ಇರುವುದಿಲ್ಲ.
ಪ್ರಮೋಷನ್ ಮಾಡುದು ಸುಮ್ಮನೆ. ಆಗ ಉಳಿದವರು ಹೇಳಿದ್ರು ಅವರು ಭಯಂಕರ ಮಾರ, ಅವರು ಅದು ಪ್ರಮೋಷನ್ ಮಾಡಿ ಅದು ಕೊಟ್ಟಿದ್ದಾರಂತೆ ಇದು ಕೊಟ್ಟಿದ್ದಾರೆ. ಒಬ್ಬ ಏನು ತಪ್ಪು ಮಾಡದಿದ್ರು ಕೂಡ ಅವನ ಇಮೇಜ್ ಅನ್ನು ಡ್ಯಾಮೇಜ್ ಕೂಡ ಮಾಡ್ತಾರೆ ನಾಯಕರದು. ಮತ್ತೆ ನೋಡಿ, ಕೆಲವು ನಾಯಕರನ್ನು ಎಲ್ಲಿ ತನಕ ಸೋಷಿಯಲ್ ಮೀಡಿಯಾದಲ್ಲಿ ಯೂಸ್ ಮಾಡ್ತಾರೆ, ಕೆಲವು ರಾಜಕಾರಣಿಗಳು ಹೇಳಲಿಕ್ಕೆ ತಲೆಬಿಸಿ ಆಗ್ತದೆ. ಹುಡುಗಿ ಮೆಸೇಜ್ ಮಾಡುದು, ಈ ರಾಜಕಾರಣಿಗೆ ಸಹ ಪ್ರಾಯ ಆಗಿರ್ತದೆ ಪಾಪ, ಒಂದು ಪ್ರಾಯ ಆದಾಗ ಅಲ್ಲಿ ಹುಡುಗಿ ಅಂತ ಹುಡುಗಿ ಸಿಗುದು, ಆ ಮೆಸೇಜ್ ಬಂತಂದ್ರೆ ಇವ ಮೆಸೇಜ್ ಮಾಡುದು. ಇವ ಪಾಪ ಲಾಸ್ಟ್ಗೆ ಮೆಸೇಜ್ ಮಾಡಿ ರೂಮಿಗೆ ಕರ್ಕೊಂಡು ಹೋಗ್ತಾನೆ, ಹುಡುಗಿಯ ಕ್ಯಾಮರಾ ಬಂದು ಇಟ್ಕೊಂಡು ಮಾಡುದು. ಇಟ್ಕೊಂಡು ಬಂದು ರಾಜಕಾರಣಿಯ ವಿಡಿಯೋ ಎಲ್ಲ ಚಾನಲ್ ಅಲ್ಲಿ ಅವನ ಮಾನವ ಇತ್ತು, ಇವಳಿಗೆ ಅಲ್ಲಿ ಯಾರೊಬ್ಬ ಇರ್ತಾನೆ ಹಿಂದೆ ಸೆಟ್ಲ್ಮೆಂಟ್ ಮಾಡ್ಲಿಕ್ಕೆ. ಮತ್ತೆ ಇಲ್ಲಿ ಸಹ ನಾವು ಸೆಂತ ಆ ಹುಡುಗಿ ಪಾಪ ಮಾರ್ರೆ, ಅವನನ್ನು ಅವನಷ್ಟೇ ಇದ್ದವನನ್ನು ಎಬ್ಬಿಸಿ ಯುದ್ಧ ಮಾಡುವಂತ ಕರ್ಕೊಂಡು ಬಂದು ಯುದ್ಧ ಮಾಡಿಸಿ ಕೊನೆಗೆ ನನ್ನ ಮೇಲೆ ಬಾಣ ಬಿಟ್ಟ ಅಂತ ಹೇಳಿ ಹೋದ್ರೆ ಪರಿಸ್ಥಿತಿ ಅಂತ ಹೇಳಿದ್ರೆ ತಪ್ಪು ಯಾರೇ ಮಾಡಿರ್ಲಿ ಅದು ತಪ್ಪೇ. ನಾನು ಹೇಳುದಿಲ್ಲಿ ಸಮಾನ ಹಕ್ಕು ಮಹಿಳೆಯರಿಗೆ ಕೊಟ್ಟಿದ್ದೇವೆ, ಸಮಾನ ಹಕ್ಕು ಕೊಟ್ಟ ನಂತರ ಪುರುಷ ಮಾಡಿದ್ರು ತಪ್ಪೆ, ಮಹಿಳೆ ಮಾಡಿದ್ರು ತಪ್ಪೆ, ತಪ್ಪೆ. ನಾವು ಅದನ್ನು ನೋಡ್ತಾ ಇಲ್ಲ, ತಪ್ಪು ನೋಡ್ತಿಲ್ಲ. ಮತ್ತೆ ಹೇಗೆ ಗೊತ್ತಾ, ನನ್ನ ರಾಜಕಾರಣಿ, ನಾನೊಂದು ಪಾರ್ಟಿಯಲ್ಲಿದ್ರೆ ನನ್ನ ರಾಜಕಾರಣಿ ಮಾಡಿದ್ರೆ ಸರಿ, ಇವತ್ತು ಸೆಂಟ್ರಲ್ ಅಲ್ಲಿ ನನ್ನ ಗೌರ್ಮೆಂಟ್ ಉಂಟಾ, ಸೆಂಟ್ರಲ್ ಅಲ್ಲಿ ಎಂತ ನಡೆದ್ರು ಸರಿ, ಅದು ಎಂತ ಸಿಲ್ಲ, ಅದು ಮೊದಲು ಇರ್ಲಿಲ್ವಾ ನಿಮ್ಮ ಗೌರ್ಮೆಂಟ್ ಇರುವಾಗಿರ್ಲಿಲ್ಲ ಅಂತ. ಅದ್ರಲ್ಲಿ ನಾವು ತಪ್ಪಿದ್ದು, ನಾವು ನಮ್ಮನ್ನು ರಾಜಕೀಯವಾಗಿ ಮಾರಿದ್ದೇವೆ, ಸಾಮಾಜಿಕವಾಗಿ ಮಾರಿದ್ದೇವೆ, ಟೋಟಲ್ ಆಗಿ ಮಾರಿದ್ದೇವೆ. ಯಾವಾಗ ಇದರಿಂದ ಹೊರಗೆ ಬಂದು ಯಾವುದು ತಪ್ಪು ಸರಿ ಎಂಬ ಚಿಂತನೆ ಮಾಡ್ತೇವಾ, ಆಗ ಮಕ್ಕಳ ಭವಿಷ್ಯ ಉಜ್ವಲವಾಗಿರ್ತದೆ. ಇಲ್ಲದ್ರೆ ಮಕ್ಕಳ ಭವಿಷ್ಯ ಇದೇ ರೀತಿ ದಾರಿ ತಪ್ಪಿಕೊಂಡು ಹೋಗ್ತಾ ಇರ್ತದೆ. ಒಂದು ದೂರವಾಣಿ ಕರೆ ಇದೆ. ಹಲೋ ಹಲೋ, ನಮಸ್ತೆ. ನಮಸ್ತೆ, ಹೇಳಿ ಸರ್. ಕೌಟುಂಬಿಕ ಶಿಕ್ಷಣ ಅನ್ನೋದು ಕೊರತೆ ನಮ್ಮಲ್ಲಿದೆ. ಯಾಕಂದ್ರೆ ಮೊದಲೆಲ್ಲ ಏನಾಗಿದೆ ಅಂದ್ರೆ ಒಬ್ಸರ್ವೇಷನ್ ಮನೆಯಲ್ಲೇ ಸಿಕ್ತಿತ್ತು. ಮನೆಯಲ್ಲಿ ಅಂದ್ರೆ ನಿಮ್ಮ ಹಿರಿಯರು, ಮಾವ, ಚಿಕ್ಕಪ್ಪ, ದೊಡ್ಡಪ್ಪ ಹೀಗೆಲ್ಲ ಇರುವಾಗ ಒಬ್ಬೊಬ್ರು ಒಬ್ಸರ್ವೇಷನ್ ಮಾಡ್ತಿದ್ರು. ಇವಾಗ ಏನಾಗಿದೆ ಅಂದ್ರೆ ಇಲ್ಲಿ ನೋಡಿ, ಒಂದು ಹಾಸ್ಟೆಲ್ ಅಲ್ಲಿ ಇರ್ತಾರೆ, ಅಥವಾ ತಂದೆ ತಾಯಿ ಜಾಬ್ ಅಲ್ಲಿ ಅಥವಾ ಹಾಸ್ಟೆಲ್ ಅಲ್ಲಿ ಎಲ್ಲಾದ್ರೂ ಹೊರಗಡೆ ಇರ್ತಾರೆ. ಈಗ ಮೊಬೈಲ್ ಏನಾಗಿದೆ ಅಂದ್ರೆ, ಈಗ ಕೊರೋನಾ ಬಂದ ಮೇಲೆ ಎಲ್ಲರ ಕೈಗೆ ಮಕ್ಕಳ ಕೈಗೆ ಕೊರೋನಾದ ಇದರಿಂದಾಗಿ ಇವರಿಗೆ ಮೊಬೈಲ್ ಸಿಕ್ಬಿಟ್ಟಿದೆ. ಅದು ಶಿಕ್ಷಣದ ಕ್ರಾಂತಿಯ ಅಥವಾ ಮೊಬೈಲ್ ಕಂಪನಿಯವರದ್ದು ಕ್ರಾಂತಿಯ ಗೊತ್ತಾಗ್ತಾ ಇಲ್ಲ, ಅವರೊಳಗೆ ಯಾವ್ದು ಅಂಡರ್ಸ್ಟ್ಯಾಂಡಿಂಗ್. ಮತ್ತೆ ಇನ್ನೊಂದು ಏನ್ ಗೊತ್ತಾ, ಪಾಶ್ಚಾತ್ಯ ಸಂಸ್ಕೃತಿಯನ್ನು ನಮ್ಮ ಮೇಲೆ ಹೇರಿ ನಮ್ಮ ಈ ಕಲ್ಚರ್ ಅನ್ನು ಹಾಳು ಮಾಡ್ಬೇಕಂತ ಒಂದು ಇಂಟರ್ನ್ಯಾಷನಲ್ ಷಡ್ಯಂತ್ರ ಕೂಡ ನಡೀತಾ ಉಂಟು. ಇಲ್ಲಿ ಏನಾಗಿದೆ, ಮಕ್ಕಳು ಮಾನಸಿಕವಾಗಿ ಕೂಡ, ಈಗ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ, ಮಾನಸಿಕವಾಗಿ ಒಂಥರ ಹುಚ್ಚರಾಗಿ ಆಗಿಬಿಡ್ತಾರೆ. ಇನ್ನೊಂದು ಈ ಹೃದಯದ ಕಾಯಿಲೆಗಳೆಲ್ಲ ಇರ್ತಾರಲ್ಲ, ಅದು ಏನಾಗಿದೆ, ಸಂವಹನ ಜಾಸ್ತಿ ಆದ ಕೂಡಲೇ ಅದರಲ್ಲಿರುವ ಕೆಲವೊಂದು ವಿಕಿರಣಗಳಿದೆಲ್ಲ ಅದು ತುಂಬಾ ಎಫೆಕ್ಟ್ ಆಗ್ತದೆ ಮಕ್ಕಳಿಗೆ. ಇದ್ರ ಬಗ್ಗೆ ಕೂಡ ಜಾಸ್ತಿ ವಹಿಸ್ಬೇಕು. ಇನ್ನು ಸಮಸ್ಯೆಯ ಮೂಲ ಎಲ್ಲಿ ಅಂತ ನಾವು ನೋಡ್ಲಿಕ್ಕೆ ಹೋಗುದಿಲ್ಲ. ಇನ್ನು ನೋಡಿ, ಮಕ್ಕಳನ್ನು ಊಟ ಮಾಡ್ಬೇಕಾದ್ರೂ ಇಮಿಡಿಯೇಟ್ ಮೊಬೈಲ್ ಕೊಟ್ಟು ಅವರನ್ನು, ಮೊದಲೆಲ್ಲ ಮಕ್ಕಳನ್ನೊಂದು ಅವರ ಇದನ್ನು ಕೆಲಸವನ್ನು ನಿವಾರಿಸಬೇಕಾದ್ರೆ ತುಂಬಾ ಕಷ್ಟ ಇತ್ತು. ಇವಾಗ ಆಗಲ್ಲ, ಖಾಲಿ ಮೊಬೈಲ್ ಕೊಟ್ಟರೆ ಸಾಕು, ಯಾವ್ದೊಂದು ಹಾಕಿದ್ರೆ ಸಾಕು, ಆ ಮಕ್ಕಳು ನೋಡ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಅಲ್ಲಿವರೆಗೆ ಮುಟ್ಟಿದೆ. ಇನ್ನು ನೋಡಿ, ಕೌಟುಂಬಿಕವಾಗಿ ನೋಡಿ, ಅನೈತಿಕ ಚಟುವಟಿಕೆಗಳು, ಕೌಟುಂಬಿಕ ಕಲಹಗಳು ಎಲ್ಲ ಆಗಿರೋದು ಈ ಇದರಿಂದಾಗಿ. ಅಂದ್ರೆ ನಮ್ಗೆ ಏನು ಗೊತ್ತಾ, ನಮ್ಮ ಮನಸ್ಸು ಏನ್ ಕಾಣ್ತದೆ ಗೊತ್ತಾ, ಅಲ್ಲಿ ಒಳ್ಳೆಯದನ್ನಿಗಿಂತಲೂ ಕೆಟ್ಟದ್ರ ಬಗ್ಗೆ ನಮ್ಗೆ ಜಾಸ್ತಿ ಇಂಟ್ರೆಸ್ಟ್ ಬರ್ತದೆ, ಅದು ನೋಡುವ ಅಂತ. ಅದಕ್ಕೆ ತಕ್ಕ ಏನಾಗಿದೆ, ನೀವು ಯಾವ್ದು ನೋಡಿ, ನಿಮ್ಮ ಮೊಬೈಲ್ಗಳನ್ನೆಲ್ಲ ಓಪನ್ ಮಾಡಿದ್ರೆ ಬರೋದೇ ಬೇಡದಿ. ಮೊದಲೆಲ್ಲ ಸ್ವಲ್ಪ ಅದಕ್ಕೊಂದು ಯಾವುದೋ ಒಂದು ಕಾನೂನು ತರಬೇಕು ಒಂಚೂರು, ಆಗ ಸರಿ ಆಗ್ಬಿಡ್ತದೆ. ಮತ್ತೆ ಇದನ್ನು ನೀವು ಕೌಟುಂಬಿಕವಾಗಿ ಇತ್ಯರ್ಥ ಮಾಡ್ಬೇಕು ವಿನ ಅದನ್ನು ಇನ್ನು ಯಾವ್ದಾದ್ರು, ಯಾಕಂದ್ರೆ ಇಂಟರ್ನ್ಯಾಷನಲ್ ಇದರಲ್ಲಿ ಕಂಪನಿಯಲ್ಲಿ ಇರುವಂತದ್ದೆಲ್ಲ ಅಲ್ವಾ. ಇನ್ನೊಂದು ಏನಾಗುತ್ತೆ ಅಂದ್ರೆ, ಇದೇ ರೀತಿ ಮುಂದುವರಿತಾ ಇದ್ರೆ ಈ ಸಮಾಜಕ್ಕೆ ಬಾರಿ ಇದರಿಂದ ತೊಂದರೆ ಆಗ್ತದೆ. ಇದೇ ರೀತಿ ಮುಂದುವರಿತಾ ಹೋದ್ರೆ ಅಂದ್ರೆ ಕೌಟುಂಬಿಕವಾಗಿ ಮತ್ತೆ ಸಾಮಾಜಿಕವಾಗಿ ತುಂಬಾ ಎಫೆಕ್ಟ್ ಆಗ್ತದೆ. ಇದಕ್ಕೆ ಒಂದು ಸರ್ಕಾರವಾಗ್ಲಿ, ಕೇಂದ್ರ ಸರ್ಕಾರವಾಗ್ಲಿ ಒಂದು ಇದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡಿದ್ರೆ ಒಳ್ಳೇದಿತ್ತು. ಮತ್ತೆ ಮಕ್ಕಳ ಕೈಗೆ ಆದಷ್ಟು ಮೊಬೈಲ್ ಅನ್ನು ಕೊಡೋದಕ್ಕಿಂತ, ಮೊಬೈಲ್ ಅಲ್ಲಿ ಆಟ ಆಡೋದಕ್ಕಿಂತ ಹೊರಗಡೆ ಆಟ ಆಡುವಂಥದ್ದು ಒಂದು ವ್ಯವಸ್ಥೆ, ಅಥವಾ ಅವರನ್ನು ಬೇರೆ ಇದರಲ್ಲಿ ತೊಡಗಿಸಿಕೊಳ್ಳುವಂತ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳುವಂತ ವ್ಯವಸ್ಥೆ ಮಾಡಿದ್ರೆ ಅವರು ಇದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಕಡಿಮೆ ಆಗ್ತದೆ. ಮತ್ತೆ ಯಾವತ್ತು ಅದೇ ಓಪನಿಂಗ್ ಆಗಿದ್ರೆ, ಓಪನ್ ಅಲ್ಲಿ ಮಾತಾಡ್ತಿದ್ರೆ ಏನಾಗ್ತಿರ್ಲಿಲ್ಲ. ಇದು ಶಿಕ್ಷಣದಲ್ಲಿ ಅಷ್ಟೇ, ಅಲ್ಲಿ ಶಾಲೆ ಒಳಗೆ ನೀವು ಮೊಬೈಲ್ ಅನ್ನು ಬ್ಯಾನ್ ಮಾಡ್ಬೇಕು ಅಂತ ನನ್ನ ಒಂದು ಅನಿಸಿಕೆ. ಇಲ್ಲಂದ್ರೆ ನೋಡಿ, ಏನ್ ಗೊತ್ತಾ, ಧಾರಾವಾಹಿ ನೋಡಿ, ಸೀರಿಯಲ್ಗಳು ಟಿವಿಯಲ್ಲಿ ಬರುವಂತದ್ದು, ಈ ಕಡೆ ಮೊಬೈಲ್ ಬಂದ ಮೇಲೆ ಎಲ್ಲ ಮಾನಸಿಕ ಆಗಿಬಿಟ್ಟಿದ್ದಾರೆ ಜನ. ಅದಕ್ಕೆ ಅದನ್ನು ನಾವು ಬಳಸಿಕೊಳ್ಳುವುದರಲ್ಲಿ ಇರೋದು ಮುಖ್ಯವಾಗಿ. ಅದು ನಾವು ಪೋಷಕರು ಮತ್ತೆ ಶಿಕ್ಷಕರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಸಾಮಾಜಿಕವಾಗಿ, ಕೌಟುಂಬಿಕವಾಗಿ ದಾರಿ ತಪ್ಪದಾಗಿ ಸ್ವಲ್ಪ ನೋಡಿದ್ರೆ ಒಳ್ಳೇದು ಅಂತ ನಮ್ಮ ಅನಿಸಿಕೆ. ಗಣೇಶ್ ಸರ್, ಈಗ ಈ ದೇಶದ ಭದ್ರತೆ ಅಂತ ಬಂದ ದೀಪ ಅವರು ಕೂಡ ಹೇಳಿದ್ರು, ಕೇವಲ
ಗಡಿಕಾದರೆ ಅದು ಸಾಕಾಗುದಿಲ್ಲ ದೇಶದ ಭದ್ರತೆ. ದೇಶದ ಒಳಗಿರುವಂತಹ ಯುವ ಜನತೆ ದಾರಿ ತಪ್ಪದ ಹಾಗೆ ಅದರ ಭದ್ರತೆಯನ್ನು ಕೂಡ ನೋಡಿಕೊಳ್ಳುವಂಥದ್ದು ಕೂಡ ಅಷ್ಟೇ ಮುಖ್ಯ. ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಏನಾಗ್ತಾ ಇದೆ, ಅದರಲ್ಲಿ ಬರ್ತಾ ಇರುವಂತಹ ಈ ಕೆಟ್ಟ ವಿಚಾರಗಳನ್ನ ಕಡಿವಾಣ ಹಾಕುವಂಥದ್ದು ಕೂಡ ಸರ್ಕಾರಕ್ಕೆ ಒಂದು ಪೂರಕವಾಗಿರುವಂತ ಕೆಲಸ. ಬಟ್ ಅದನ್ನು ಮಾಡ್ತಾ ಇಲ್ಲ ಸರ್ಕಾರಗಳು. ಸೊ ಸೈಬರ್ ಕ್ರೈಮ್ ವಿಚಾರವನ್ನ ಗಮನಿಸೋದು, ಸೈಬರ್ ಪೊಲೀಸರು ಈ ವಿಚಾರದಲ್ಲಿ ಯಾವ ಕ್ರಮಗಳನ್ನ ಕೈಗೊಂಡಿದ್ದಾರೆ? ಮೊನ್ನೆ ಈಗ ನೀವು ಓಪನ್ ಮಾಡಿದ್ರೆ ಇನ್ಸ್ಟಾಗ್ರಾಮಲ್ಲಿ ಒಂದು ಇಂಟ್ರೆಸ್ಟಿಂಗ್ ಒಂದು ಪೇಜ್ ನಾನು ನೋಡಿದೆ. ನಾನು ಕೂಡ ಅದನ್ನು ಈಗ ಸುಮ್ಮನೆ ಫಾಲೋ ಮಾಡ್ತಾ ಇದ್ದೇನೆ. ಕೊರಿಯನ್ ಬಾಯ್ಸ್ ಫೈಂಡರ್ ಅಂತ. ನಿಮಗೆ ಕೊರಿಯನ್ ಅನ್ನು ಫ್ರೆಂಡ್ ಮಾಡಿ ಕೊಡ್ತೀನಿ ಅಂತ ಹೇಳ್ತದೆ. ಅದು ₹100 ಹಾಕುವಂತ ಗೂಗಲ್ ಪೇ ಇಂಡಿಯಾದಕ್ಕೆ ಹಾಕಿ ಅವ ₹100 ಫ್ರೆಂಡ್ ಆಗುವ ಯಾವ ಕೊರಿಯನ್ ಇವರಿಗೆ ಸಿಗ್ತಾನೆ ಅಂತ. ಇದಕ್ಕೆ ಎಷ್ಟೋ ಮಕ್ಕಳು, ನಾನು ಇದನ್ನು ಕಂಪ್ಲೇಂಟ್ ಮಾಡಲಿಕ್ಕೋಸ್ಕರ ಒಂದು ಪ್ರಿಂಟ್ ತೆಗೆದಿದ್ದೆ. ಆಗ ಅದಕ್ಕೆ 1600 ಜನ ಫಾಲೋವರ್ಸ್ ಇದ್ರು. ಅದರ ನಂತರ ಈಗ ನೋಡ್ಲಿಕ್ಕೆ ಹೋದ್ರೆ 12,000 ಫಾಲೋವರ್ಸ್ ಇದ್ದಾರೆ ಆ ಪೇಜಿಗೆ. ಇದು ಆಗಿ 15 ದಿನ ಆಗಿದೆ. ಎಲ್ಲಿ ಕಂಪ್ಲೇಂಟ್ ತಗೊಳ್ಲಿಕ್ಕೆ ಆಗಲಿಲ್ಲ. ಸೈಬರ್ ಕ್ರೈಮ್ನವ್ರು ಏನೋ ಬ್ಯುಸಿಯಲ್ಲಿದ್ದರು, ಈಗ ತಗೊಳ್ತೇನೆ ಹೇಳಿದ್ದಾರೆ. ಬಟ್ ಏನಂದ್ರೆ ನಾನೇ ಇನ್ಸ್ಟಾಗ್ರಾಮಿಗೆ ರಿಪೋರ್ಟ್ ಮಾಡಿದೆ ಈ ಪೇಜನ್ನು. ಇನ್ಸ್ಟಾಗ್ರಾಮ್ ನನಗೆ 3 ದಿನದಲ್ಲಿ ರಿಪ್ಲೈ, ನಮ್ಮ ಅಕಾರ್ಡಿಂಗ್ ಟು ಅವರ್ ಕಮ್ಯುನಿಟಿ ಗೈಡ್ಲೈನ್ಸ್ ದಿಸ್ ಅಕೌಂಟ್ ಈಸ್ ಪರ್ಫೆಕ್ಟ್ ಅಂತ. ಅಂದರೆ ಅವರ ಗೈಡ್ಲೈನ್ಸ್, ಭಾರತ ದೇಶದ್ದಲ್ಲ. ಒಂದು ಹುಡುಗನನ್ನು ಫ್ರೆಂಡ್ ಮಾಡಿ ಕೊಡ್ತೇನೆ ಹಣಕ್ಕೆ ಅಂತ ಹೇಳೋದು, ಇದು ಒಂದು ನಮ್ಮ ಸಮಾಜದ ಕಲ್ಚರ ಅಂತ ಹೇಳುವ ಒಂದು ಪ್ರಶ್ನೆ ಬರ್ತಾ ಉಂಟು. ಮಾತ್ರ ಅಲ್ಲ, ಈ ಇನ್ಸ್ಟಾಗ್ರಾಮ್ನ ಇದರಲ್ಲೆಲ್ಲ ಖಾಲಿ ನಾನು ಸೆಕ್ಸ್ ಮತ್ತು ಇದರ ಬಗ್ಗೆ ಹೇಳ್ತಾ ಇಲ್ಲ, ಟೆರರಿಸಮ್ ಆಗಲಿಕ್ಕೆ ಕೂಡ ಮೇನ್ ಕಾರಣ. ಈಗ ಮೊನ್ನೆಯ ಪಹಲ್ಗಾಮ್ ಅಟ್ಯಾಕ್ ಆಯಿತು. ಈ ರೀತಿಯ ಅಟ್ಯಾಕ್ಗಳಿಗೆ ಕೂಡ ಈಗ ಇದು ಏನು ಹೇಳ್ತಾ ಇರ್ತಂದ್ರೆ, ಇವರ ರಿಪೋರ್ಟ್ಸ್ ಏನು ಹೇಳ್ತಾ ಉಂಟಂದರೆ ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್ ಮತ್ತು ಡಿಸ್ಕಾರ್ಡ್ನಂತಹ ಆ್ಯಪ್ಗಳನ್ನು ಉಪಯೋಗ ಮಾಡಿ ಟೆರರಿಸ್ಟ್ಸ್ ಮೂವ್ಮೆಂಟ್ಸ್ ಮಾಡಿದ್ದಾರೆ ಅಂತ. ಯಾಕಂದರೆ ಅದನ್ನು ನಿಮಗೆ ಇನ್ಸ್ಟಾಗ್ರಾಮ್ ಏನು ಕೇಳಿದ್ರು ನಿಮಗೆ ಅದರ ಪ್ರೂಫ್ ಕೊಡಲಿಕ್ಕೆ ರೆಡಿ ಇರುವುದಿಲ್ಲ. ಬೇಕಾದದನ್ನು ಅಕೌಂಟನ್ನು ಬ್ಲಾಕ್ ಮಾಡ್ತದೆ, ಪ್ರೂಫ್ ಕೊಡೋದಿಲ್ಲ. ಮಾತ್ರ ಅಲ್ಲ, ಈ ಹೆಚ್ಚಾಗಿ ನಾನು ನೋಡಿದ್ದು, ಈಗ ನಾನು ಶಾಲೆಗಳಲ್ಲಿ ಇಲ್ಲೆಲ್ಲ ಟಾಕ್ ಕೊಡ್ತಾ ಇದ್ದೇನೆ. ಕೆಲವು ಮಕ್ಕಳು ನನ್ನ ಹತ್ರನೇ ಹೇಳಿದ್ದಾರೆ, ವಿ ಆರ್ ಗೆಟ್ಟಿಂಗ್ ಅನ್ಸಾಲಿಸಿಟೆಡ್ ನ್ಯೂಡ್ ಫೋಟೋಸ್ ಫ್ರಮ್ ಅನ್ನೋನ್ ಪೀಪಲ್. ಹ್ಯಾವ್ ಯು ಟೋಲ್ಡ್ ಯುವರ್ ಪೇರೆಂಟ್ಸ್? ನೋ, ವಿ ಆರ್ ಅಫ್ರೇಡ್ ಟು ಟೆಲ್ ಬಿಕಾಸ್ ದೇ ಡೋಂಟ್ ನೋ ದಟ್ ವಿ ಆರ್ ಹ್ಯಾವಿಂಗ್ ಅಕೌಂಟ್ಸ್. ಈ ರೀತಿಯ ಸಮಸ್ಯೆಗಳು ಬರುವಾಗ ನಾನು ಹೇಳುದು, ಈ ಡೈರೆಕ್ಟ್ ಮೆಸೇಜ್ಗಳನ್ನು ಯಾಕೆ ನಮ್ಮ ಸರ್ಕಾರ ನಿಲ್ಲಿಸಬಾರ್ದು? ಮತ್ತೆ 18 ವರ್ಷ ತನಕ ಯು ಶುಡ್ ಟೇಕ್ ಆಧಾರ್ ಕಾರ್ಡ್. ಫೋನ್ ನಂಬರ್ ಇಸ್ ನಾಟ್ ID. ಫೋನ್ ನಂಬರ್ ತಗೊಂಡು 10 ಅಕೌಂಟ್ ಮಾಡ್ತಾನೆ ಒಬ್ಬ. ನಾವು ಕೂಡ ಫೇಸ್ಬುಕ್ ಮೊದಲು ಮಾಡಿದ್ದೇವೆ 5-6 ಅಕೌಂಟ್. ಬಟ್ ನಮಗೆ ಈ ರೀತಿಯ ಆಟಗಳು ಗೊತ್ತಿರಲಿಲ್ಲ. ಮತ್ತೆ ಮೆಟಾ ಯೂನಿವರ್ಸ್, ನೀವು ಹೇಳಿದ ಹಾಗೆ ಮೆಟಾ ಯೂನಿವರ್ಸ್ ಅಂತ ಹೇಳಿದ ವಾಟ್ಸ್ಆ್ಯಪ್ ಆಗ್ತದೆ, ಇನ್ಸ್ಟಾಗ್ರಾಮ್ ಆಗ್ತದೆ, ಥ್ರೆಡ್ಸ್ ಆಗ್ತದೆ, ಫೇಸ್ಬುಕ್ ಆಗ್ತದೆ. ಹೌದು. ಈ ಥ್ರೆಡ್ಸ್ಗಳಲ್ಲಿ ಥ್ರೆಡ್ಸ್ ಅಂತ ಒಂದು ಆ್ಯಪ್ ಉಂಟು ದೀಪಣ್ಣ. ಅದರಲ್ಲಿ ಏನಂದರೆ, ನೀವು ಓಪನ್ ಮಾಡಿದ ಕೂಡಲೇ ನೀವು ನೋಡಿ ಸ್ಕ್ರಾಲ್ ಮಾಡಿದರೆ, ಐ ವಾಂಟ್ ಇಂಟರ್ನ್ಯಾಷನಲ್ ಫ್ರೆಂಡ್ಸ್, ಐ ಆಮ್ ಏಜ್ 11, ಐ ಆಮ್ ಸ್ಟಡಿಂಗ್ ಇನ್ ಸಚ್ ಆ್ಯಂಡ್ ಸಚ್ ಎ ಸ್ಕೂಲ್, ನನ್ನ ಅಡ್ರೆಸ್. ಇದು ಒಂದು ಒಬ್ಬನಿಗೆ ನಿಮ್ಮನ್ನು ಹಾಳು ಮಾಡಲಿಕ್ಕೆ ನೀವೇ ಕೈಯಲ್ಲಿ ಕೊಟ್ಟಾಗೆ ಆಯ್ತಲ್ಲ. ಇದು ದೀಸ್ ಆರ್ ನಾಟ್ ಫೇಕ್ ಅಕೌಂಟ್ಸ್. ಇನ್ಫ್ಯಾಕ್ಟ್ ಐ ನೋ ಮೆನಿ ಪೀಪಲ್ ಹೂ ಆರ್ ದೇ ಆರ್ ಗಿವಿಂಗ್ ಅಡ್ರೆಸಸ್ ಆಫ್ ದೇರ್ ಹೌಸ್ ಆ್ಯಂಡ್ ಗೂಗಲ್ ಮ್ಯಾಪ್ ಕೊಟ್ಟಿದ್ದಾರೆ ಒಬ್ರು, ನಾನು ಇಂಥ ಕಡೆ ಇದ್ದೇನೆ ಅಂತ. ನಮ್ಮ ಆಂತರಿಕ ಭದ್ರತೆ ಎಲ್ಲಿ ಹೋಗ್ಬೋದು ಇದು ಅಂತ ಹೇಳುವಂತ ವಿಚಾರ ಸರ್. ದೀಪ್ ಸರ್, ಕೊನೆಯದಾಗಿ ವಿಚಾರದ ಬಗ್ಗೆ ಹೇಳೋದಾದ್ರೆ, ಅಂಡ್ ಎಸ್ಪೆಷಲಿ ಈ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ, ಆ ದೇಶಗಳಲ್ಲಿ ಈ ಇಂತಹ ಮೆಸೆಂಜರ್ ಆ್ಯಪ್ಗಳನ್ನು, ಆದರೆ ವಿದೇಶದ ಆ್ಯಪ್ಗಳನ್ನು ಬಳಕೆ ಮಾಡುವಂಥದ್ದು ಇಲ್ಲ, ಅದಕ್ಕೆ ಕಡಿವಾಣಗಳನ್ನು ಹಾಕಲಾಗಿದೆ. ಸ್ವದೇಶದಲ್ಲಿ, ಅವರ ದೇಶದಲ್ಲಿ ಯಾವ ರೀತಿಯಾದಂಥ ಆ್ಯಪ್ಗಳನ್ನು ಡೆವಲಪ್ ಮಾಡಿರ್ತಾರೆ ಅಂಥವುಗಳನ್ನು ಮಾತ್ರ ಬಳಸುವಂಥದ್ದು. ಭಾರತದಲ್ಲಿ ಇಂಥ ಆ್ಯಪ್ಗಳನ್ನು ಬಳಸೋದಕ್ಕೆ ಸಾಧ್ಯತೆಗಳು ಇಲ್ವಾ ಅಂತ ಹೇಳಿ? ಭಾರತದಲ್ಲಿ ಸಹ ಮಾಡಬಹುದು. ಯಾಕಂತ ಹೇಳಿದ್ರೆ ಅದರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಸೋಷಿಯಲ್ ಮೀಡಿಯಾದ ಬಗ್ಗೆ ಇಲ್ಲಿ ತನಕ ನಮ್ಮ ದೇಶದಲ್ಲಿ ಅದರಲ್ಲಿ ಕಾನ್ಸಂಟ್ರೇಷನ್ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ನೀವು ನೋಡಿರ್ಬೋದು, ಎಷ್ಟೋ ಫೇಕ್ ಮೆಸೇಜ್ಗಳು, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂಥದ್ದು, ದೇಶದ ಭದ್ರತೆಗೆ ಧಕ್ಕೆ ತರುವಂಥದ್ದು, ಮಾತಾಡ್ಲಿಕ್ಕೆ ಹಕ್ಕು ಕೊಟ್ಟಿದ್ದಾರೆ, ಹೌದು, ಅದು ದೇಶಕ್ಕೆ ಸಮಸ್ಯೆ ಆಗಬಾರ್ದು. ಮತ್ತೆ ಬೇಡದು ಅಶ್ಲೀಲಗಳು, ಹುಡುಗಿಯರು ಬೇಕಾ, ಮಾತಾಡ್ಲಿಕ್ಕೆ ಉಂಟಾ, ಒಬ್ರು ಇದ್ದೀರಾ, ಬೋರ್ ಆಗ್ತಿದ್ಯಾ, 18 ವರ್ಷ ಆಗಿದ್ಯಾ, ಅದು ಇದು ಎಲ್ಲ ಬರ್ತಾ ಇದೆ. ಅದನ್ನು ಕಡಿವಾಣ ಇಲ್ವೇ ಇಲ್ಲ. ಯಾರು ಕಡಿವಾಣ ಹಾಕ್ಬೇಕು? ಅದು ದಾರಿ ತಪ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾರು ಕಡಿವಾಣ ಹಾಕ್ಬೇಕು? ನಮ್ಮದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಕಣ್ಣಿಗೆ ಎದುರಿಗೆ ಕಂಡದನ್ನು ಮಾತ್ರ ನಿಲ್ಲಿಸ್ತಾ ಇದ್ದೇವೆ. ಡಿಜಿಟಲ್ ಆಗಬೇಕು, ದೇಶ ಡಿಜಿಟಲ್ ಆಗ್ಬೇಕಂತ ಹೇಳಿದಾಗ ಡಿಜಿಟಲ್ ಆಗುವ ಫಾಲ್ಟ್ಗಳನ್ನು ಕೂಡ ನಾವು ನಿಲ್ಲಿಸಬೇಕು. ಇಲ್ಲದಿದ್ರೆ ಖಂಡಿತ ಇದರಿಂದ ಏನಾಗ್ತದೆ, ಜನರಿಗೆ ಎಫೆಕ್ಟ್ ಬಿದ್ದೇ ಬಿಡ್ತದೆ. ಈಗ ನೋಡಿ, ಸಾಮಾಜಿಕ ಜಾಲತಾಣ ಯುವಕರಿಗೆ ಮಾಡ್ತಿದೆ ಮೋಡಿ. ಫುಲ್ಲು ಎಂತಂದ್ರೆ ಇಡೀ ಯುವಕರಿಗೆ ಎಂತ ಅಂತ ಹೇಳಿದ್ರೆ ಅದೊಂದು ಮೋಡಿ ಮಾಡ್ತಿದೆ. ಇದರಿಂದ ಏನಾಗ್ತಿದೆ, ಬಾಂಧವ್ಯಕ್ಕೆ ಬೀಳುತ್ತಿದೆ ಬೇಡಿ. ಅಂದ್ರೆ ಬಾಂಧವ್ಯಗಳು ಹಾಳಾಗ್ತಾ ಇದೆ. ನಿಮ್ಮದು ಎಷ್ಟೋ ನಿಮ್ಮದು ಬಾಂಧವ್ಯ ಉಂಟು, ಇದಿದ್ದಾರೆ, ಅವರಿದ್ದಾರೆ, ಎಲ್ಲ ಇದುಂಟು. ಸಾಮಾಜಿಕ ಜಾಲತಾಣದಲ್ಲಿ ಬೆಳೆದ ನಂಟು
ಅಂತ ಹೇಳಿದ್ರೆ ಎಷ್ಟೋ ಮಂದಿಯ ನಂಟಾಗ್ತದೆ ಅದರಲ್ಲಿ. ಅದು ನಿಮ್ಮ ಜೀವನಕ್ಕೆ ಇವತ್ತು ಕಗ್ಗಂಟಾಗಿದೆ. ಅಂದ್ರೆ ನಂಟು ಮಾಡ್ತೇವೆ, ಅದು ದಾರಿ ತಪ್ಪಿ ಯಾವ್ದಾವುದನ್ನು ಇದು ಮಾಡಿ ಅದು ಮಾಡಿ ನಿಮ್ಮ ಜೀವನವನ್ನೇ ನಾಶ ಮಾಡ್ತದೆ. ನೀವು ಫೋಟೋಗಳನ್ನು ಹಂಚಿ ಅದರಲ್ಲಿ ಫೇಕ್ ಅಕೌಂಟ್ ಆಗಿ ನಿಮ್ಮ ಫೋಟೋಗೆ ಬೇರೆ ಇದು ಮಾಡಿ ಎಲ್ಲೆಲ್ಲಿ ಹೋಗ್ತಾ ಇದೆ. ಮತ್ತೆ ನೋಡಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮುಂತಾದ ಸಾಮಾಜಿಕ ಜಾಲತಾಣದಲ್ಲಿ ನಮಗೆ ಅಪರಿಚಿತರು ಸ್ನೇಹಿತರು ನೂರಾರು, ಅಪರಿಚಿತ ಸ್ನೇಹಿತರು ನೂರಾರು. ನಮಗೆ ರೋಗ ಬಂದಾಗ ಇರುವುದು ಮಾತ್ರ ನಿಮ್ಮ ಹೆತ್ತವರು, ಬೇರೆ ಯಾರು ಇಲ್ಲ. ಎಷ್ಟು 100 ಮಂದಿ ಇರ್ಬೋದು, ಎಂತಂದ್ರೆ ನಮಗೆ ಆರೋಗ್ಯ ಹಾಳಾದ್ರೆ ಬರುದು ಹೆತ್ತವರು. ಸೊ ಇಲ್ಲಿ ಒಂದು ಯೋಚಿಸ್ಕೋಬೇಕು, ಸಾಮಾಜಿಕ ಜಾಲತಾಣ ನಮ್ಮ ಒಂದು ಟೈಮಲ್ಲಿ ನಾವು ಯೂಸ್ ಮಾಡುದು, ಕಲಿಯುವುದು, ಅದರಿಂದ ಏನಾದ್ರೂ ಒಂದು ಜೀವನಕ್ಕೆ ಪಡೆಯುವುದು ಅಷ್ಟೇ. ಅದು ಬಿಟ್ಟು ಅದೇ ಜೀವನ ಅಲ್ಲ. ಅದರಲ್ಲಿ ನಮಗೆ ಜೀವನ ಸಿಗ್ತದೆ, ಬೇರೆ ಸಿಗ್ತದೆ, ಹುಡುಗಿ ಸಿಗ್ತದೆ, ಅದು ಸಿಗ್ತದೆ. ಒಂದೇಳುದು, ಈಗ ಮಾಫಿಯಾ ಈಗ ಎಲ್ಲಿ ತನಕ ಹಬ್ಬಿದೆ ಅಂತ ಹೇಳಿದ್ರೆ, ಈ ಯಾವುದು ಒಂದು ಹುಡುಗಿಯರನ್ನು ಇಟ್ಕೊಂಡು ಎಷ್ಟೋ ಯುವಕರನ್ನು ಸೆಕ್ಸ್ ಜಾಲಕ್ಕೆ ಬೆಳೆಸ್ತಿದ್ದಾರೆ. ಅಲ್ಲಿ ಯೂಸ್ ಆಗುವ ಒಂದು ಹುಡುಗಿ ಆಗಿರ್ಬೋದು, ಅವನ ಬಳಿ ಹೋಗುವ ಹುಡುಗರು 100 ಆಗ್ಬಹುದು. ನಾಳೆ ಒಂದು ಮಾರಕ ರೋಗ ಕೂಡ ಬರ್ಬೋದು. ಆಗ ನಾವು ಸಮಾಜಕ್ಕೆ ನಮ್ಮ ಸ್ಟೇಟಸ್ ಹಾಕ್ಲಿಕ್ಕೆ ಆಗಲ್ಲ, ನನಗೆ HIV ಇದೆ ಅದು ಇದೆ ಅಂತ ಹಾಕ್ಲಿಕ್ಕೆ ಆಗಲ್ಲ. ನಮ್ಮ ಪರಿಸ್ಥಿತಿ ಹದಗೆಟ್ಟಿ ಹೋಗ್ತದೆ. ಸೊ ಅಂತ ನಮ್ಮ ಸ್ಟೇಟಸ್ಗಳು ಹಾಕುವಂಥ ಸ್ಟೇಟಸ್ಗಳು ಫೋಟೋಗಳು ನಾಳೆ ನಮ್ಮ ಜೀವನದಲ್ಲಿ ನಮ್ಮ ಸ್ಟೇಟಸ್ ಹಾಕ್ಲಿಕ್ಕೆ ಆಗದಂತೆ ಆಗುವಾಗೆ ಇರಬಾರ್ದು, ನಮ್ಮ ಹೆಸರಿಗೆ ಧಕ್ಕೆ ತರುವಂತೆ ಆಗಬಾರ್ದು, ನಮ್ಮ ಸಾಮಾಜಿಕ ಜೀವನ ನಮ್ಮ ವೈಯಕ್ತಿಕ ಜೀವನಕ್ಕೆ ಧಕ್ಕೆ ತರುವಂಥದ್ದು ಆಗಬಾರ್ದು. ಮತ್ತೀಗ ಕೆಲವು ಮದುವೆ ಆದ ಇದರಲ್ಲಿ ಗೊತ್ತಾಗ್ತದೆ, ಕೆಲವರು ಎಷ್ಟೋ ಮಂದಿ ಗಂಡಂದಿರು ಒಂದು ಸೈಡಿಂದ ಎಷ್ಟೋ ಮಂದಿಯ ಹೆಂಡತಿಯಂದಿರು ಮಾನಸಿಕವಾಗಿ ಮೆಂಟಲ್ಗಳಾಗ್ತಿದ್ದಾರೆ. ಯಾಕೆ ಹೇಳಿ, ಇಲ್ಲಿ ಇವರದು ಮೆಸೇಜ್ ಯಾರ್ಯಾರ ಜೊತೆಗೆ ಅದೇನಾಗ್ತದೆ, ಹಾಯ್ ಅವರು ಗಂಡನಿಗೆ ಅಥವಾ ಹೆಂಡತಿಗೆ ಅವರು ಕೇಳಿ ಇರಲ್ಲ, ಹೇಗಿದ್ಯಾ, ಏನು ಮಾಡಿದ್ಯಾ, ಊಟ ಮಾಡಿದ್ಯಾ, ಅದಿದಂತ. ಇದು ಮೆಸೇಜ್ ಅಲ್ಲಿ ಚಿನ್ನ ಊಟ ಆಯ್ತಾ ನೋಡಿದ್ರು ಫ್ರೆಂಡ್. ಕೆಲವರು ಪಾಪ ಮಾನಸಿಕವಾಗಿ ಕುಗ್ತಾ ಇದ್ದಾರೆ. ಮತ್ತೆ ಎಲ್ಲಾದ್ರೆ ತಪ್ಪಿ ಒಂದು ಹೆಣ್ಣು ಆ ರೀತಿ ಮೆಸೇಜ್ ಮಾಡಿದ ಕೂಡಲೇ ಗಂಡು ಅವರ ಮೇಲೆ ಎಂತಾದ್ರೆ ಮಾಡ್ಲಿಕ್ಕೆ ಹೋದ್ರೆ ವರದಕ್ಷಿಣೆ ಕಿರುಕುಳ ಕೇಸ್. ಅದೇ ಹುಡುಗ ಸರಿ ಇದ್ರೆ ಒಂದು ಸೈಡಿಂದ ಅಂತ ಹೇಳಲ್ಲ, ಕೆಲವು ಸೈಡಲ್ಲಿ ಹುಡುಗರ ಆ ರೀತಿ ಇರ್ತಾರೆ. ಹುಡುಗಿ ಎಂತಾರೆ ಮಾತಾಡಿದ ಕೂಡಲೇ ಅವಳನ್ನು ಕೊಂದಾಕ್ಬೋದು, ಸುಟ್ಟಾಕ್ಬೋದು, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ನಾವು ಸೋಷಿಯಲ್ ಮೀಡಿಯಾದ ಡಿಫೆಕ್ಟ್ಸ್ ಅನ್ನು ನಾವು ನಿಲ್ಲಿಸುವುದರಲ್ಲಿ ವಿಫಲರಾಗಿದ್ದೇವೆ. ಸೈಬರ್ ಕ್ರೈಮ್ ಆಗಿರ್ಬೋದು, ಬೇರೆ ಬೇರೆ ಇಂಟೆಲಿಜೆನ್ಸ್ ಇದೆಲ್ಲ ಇದೆ, ಇದಕ್ಕೆ ಸಂಬಳ ಕೊಡ್ತಾರೆ. ಅವರು ದಯವಿಟ್ಟು ತಮ್ಮ ಕರ್ತವ್ಯವನ್ನು ಚೆನ್ನಾಗಿ ನಿರ್ವಹಿಸಿ. ಯಾವುದೆಲ್ಲ ಇದೆ, ಒಂದು ಇಂಡಿಯಾದಲ್ಲಿ ಒಂದೇ ಹೇಳ, ಇಂಡಿಯಾದಲ್ಲಿ ನೀವು ಬಾಯಲ್ಲಿ ಹೇಳಿದ್ರೆ ಕೇಳುವುದಿಲ್ಲ. ಫೇಸ್ಬುಕ್, ವಾಟ್ಸ್ಆಪ್, ಇನ್ಸ್ಟಾದಲ್ಲಿ ಇಂತಹ ಅನೈತಿಕ ಕೃತ್ಯ ಮಾಡುವ ಎರಡನ್ನು ಚಡ್ಡಿ ಜಾರಿಸಿ 2 ಕೊಡ್ಲಿ ಅಂತೆ, ನಾಳೆ ಎಲ್ಲ ಬಂದಾಗ್ತದೆ. ನೀವು ಹೆಚ್ಚು ಇದು ಮಾಡ್ಬೇಕಂತಿಲ್ಲ. ಇಲ್ಲಿ ಪೆಟ್ಟು ಬೀಳಲಿಲ್ಲ, ಯಾವಾಗ ಪೆಟ್ಟು ಬಿತ್ತ ಆವಾಗ ಆಟೋಮೆಟಿಕ್ ಆಗಿ ಇದು ನಿಲ್ತದೆ. ಸೊ ಇದಕ್ಕೋಸ್ಕರ ಸರ್ಕಾರ ಗಮನ ಕೊಡ್ಬೇಕು, ಇಲ್ಲದಿದ್ರೆ ಯುವಕರ ದೇಶ, ನಾಳೆ ದೇಶ ದುಸ್ಥಿತಿಗೆ ತಲುಪ್ತದೆ. ಗಣೇಶ್ ಸರ್, ಕೊನೆಯದಾಗಿ ಹೇಳೋದು, ನಾನು ಹೇಳಲಿಕ್ಕೆ ಹೋಗುದು ಮೇಯ್ನ್ ಆಗಿ ಅಂದರೆ ಪೇರೆಂಟ್ಸ್ಗಳಿಗೆ ನನ್ನ ಒಂದು ರಿಕ್ವೆಸ್ಟ್ ಏನಂದರೆ, ನೀವು ಇಲ್ಲಿ ಹೇಳ್ತೀರಿ ರಸ್ತೆಯಲ್ಲಿ ಗುರುತೇ ಇಲ್ಲದವ್ರು ಸಿಕ್ಕಿದ್ರೆ ಮಾತಾಡಬೇಡಿ, ಅವರಿಗೆ ನಿಮ್ಮ ಡೀಟೇಲ್ಸ್ ಕೊಡಬೇಡಿ, ನಿಮ್ಮ ಫೋಟೋ ಕೊಡಬೇಡಿ ಅಂತ. ನಿಮ್ಮ ಮಕ್ಕಳ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಓಪನ್ ಮಾಡಿ ಒಂದ್ಸಲ ನೋಡಿ ಎಷ್ಟು ಅನ್ನೋನ್ ಫ್ರೆಂಡ್ಸ್, ಅನ್ನೋನ್ ಸ್ಟ್ರೇಂಜರ್ಸ್ ಅವರ ಲಿಸ್ಟಲ್ಲಿದ್ದಾರೆ ಅಂತ. ಅವರು ಯಾಕೆ ಇದ್ದಾರೆ ಅಂತ ಕೂಡ ಆಲೋಚನೆ ಮಾಡಿ. ಸೆಲೆಬ್ರಿಟೀಸ್ ಬಿಡಿ, ಶಾರುಖ್ ಖಾನ್, K-pop ಐಡಲ್ಸ್ ಇವರನ್ನೆಲ್ಲ ಆ್ಯಡ್ ಮಾಡಿ, ಅನ್ನೋನ್ ಕೊರಿಯನ್ಸ್ ಇವರನ್ನೆಲ್ಲ ಆ್ಯಡ್ ಮಾಡಿ ಏನು ಮಾಡ್ತಿದ್ದಾರೆ ಮಕ್ಕಳು, ಏನು ಮೆಸೇಜ್ ಮಾಡ್ತಿದ್ದಾರೆ, ಏನು ಮಾಡ್ತಾ ಇರ್ಬೋದು ನಿಮಗೆ ನೋಡ್ಲಿಕ್ಕೆ ಆಗ್ತಿಲ್ಲ. ಆ ಖಾಲಿ ಲಿಸ್ಟ್ ನೋಡಿದರೆ ನಿಮಗೆ ಗೊತ್ತಾಗ್ತದೆ ಮಕ್ಕಳು ಯಾವ ದಿಕ್ಕಿಗೆ ಹೋಗ್ತಾರೆ ಅಂತ. ಮಾತ್ರ ಅಲ್ಲ, ಮಕ್ಕಳ ಸ್ಟೇಟಸ್ ಇವತ್ತು ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕ್ತಾರೆ ಮಕ್ಕಳು, ತಂದೆ ತಾಯಿಯನ್ನು ಹೈಡ್ ಮಾಡಿರ್ತಾರೆ, ಬೇರೆ 2 ಸ್ಟೇಟಸ್ ನೋಡ್ತಾರೆ. ಆ ಸ್ಟೇಟಸಲ್ಲಿ ಅರ್ಧ ಶರ್ಟ್ ಎತ್ತಿ ಫೋಟೋ ಹಾಕಿರ್ತಾರೆ. ಮಾತ್ರ ಅಲ್ಲ, ಕೆಲವು K-pop ನೀವು ಸಾಂಗ್ಸ್ ಕೇಳಬೇಕು ಸರ್. ಆ K-pops ಇದು ಸಾಂಗ್ ಹೇಗಿರ್ತದೆ ಅಂದರೆ 4 ವರ್ಡ್ ಪರ್ಮನೆಂಟ್ಲಿ ಇರ್ತದೆ. F ಇಂದ ಸ್ಟಾರ್ಟ್ ಆಗುವಂಥದ್ದು, L ಇಂದ ಸ್ಟಾರ್ಟ್ ಆಗುವ ಈ 4 ವರ್ಡ್ ಪ್ರತಿ ಕೊರಿಯನ್ ಸಾಂಗಲ್ಲಿ ಲಿರಿಕ್ಸಲ್ಲಿ ಉಂಟು. ನಾನು ನಿಮಗಿಂತ 100 ಸಾಂಗ್. ಈ ಮಕ್ಕಳು ಶರ್ಟ್ ಎತ್ತಿ ಹಾಕಿದ, ಒಂದು ಹುಡುಗಿ ಹಾಕಿದ, ಇದನ್ನು ನಾನು ನೋಡಿದ್ದು. ಮೇಲೇನೆಂದರೆ, ಐ ಹ್ಯಾವ್ ಕೆಪ್ಟ್ ಮೈ ಡೋರ್ ಓಪನ್, ಕಮ್ ಇನ್ ಸೈಡ್ ಆ್ಯಂಡ್ ಸ್ಲೀಪ್ ನಿಯರ್ ಮೀ. ಮತ್ತು ಇದೇ ರೀತಿ ಮುಂದೆ ಹೋಗ್ತಾ ಉಂಟಿದು, ಈ ಕತೆ ಬರೆದಾಗೆ ಹೋಗ್ತಾ ಉಂಟು. ಇದು ಸ್ಕ್ರಾಲ್ ಆಗ್ತಾ ಉಂಟು ಆ ಹುಡುಗಿಯ ಫೋಟೋ. ದಿಸ್ ಇಸ್ ದ ಇನ್ವಿಟೇಷನ್ ಟು ಡಿಸಾಸ್ಟರ್. ನಮ್ಮನ್ನೇ ನಾವೇ ಕೊಲ್ಲಿಕ್ಕೆ ಬಾ ಅಂತ ಕರಿತಿದ್ದೇವೆ. ಬಾಗಿಲು ಓಪನ್ ಇಟ್ಟಿದ್ದಾಳೆ, ಒಳಗೆ ಬಂದು ಮಲಗುವಂತ. ಯಾವ ರೀತಿಯ ಇದನ್ನು ನಾವು ಇವತ್ತು ಏನು ಕಲಿಸ್ತಾ ಇಲ್ಲ ಮಕ್ಕಳಿಗೆ, ಅದನ್ನು ಇನ್ಸ್ಟಾಗ್ರಾಮ್ ಕಲಿಸ್ತಾ ಉಂಟು, ನೆನಪಿಡಿ. ಮಾತ್ರ ಅಲ್ಲ, ಎವ್ರಿ ಆ್ಯಪ್ ಇಸ್ ಟೀಚಿಂಗ್ the children about bad things. It is not about good things. Good things you have to search. ಇನ್ಸ್ಟಾಗ್ರಾಮ್ ಆಗಲಿ ಎಲ್ಲೇ ಆಗಲಿ ಒಳ್ಳೆಯದನ್ನು ಹುಡುಕಲೇಬೇಕು. ಕೆಟ್ಟದ್ದು ನಿಮಗೆ ಇನ್ಸ್ಟಾಗ್ರಾಮ್ ಎಂದು ಹೇಳಿದ್ದು ಎಲ್ಲಿಯೂ ಸುಲಭದಲ್ಲಿ ಸಿಗುವಂಥದ್ದು. ಮತ್ತು ಇನ್ನೊಂದು ನಾನು ಮಕ್ಕಳಿಗೆ ಕೂಡ ಒಂದು ರಿಕ್ವೆಸ್ಟ್ ಏನಂದರೆ, ಮಕ್ಕಳೇ, ವಿರಾಟ್ ಕೊಹ್ಲಿ, ಪ್ರಕಾಶ್ ಪಡುಕೋಣೆ, ಗೋಪಿಚಂದ್, ಸಿಂಧು ಯಾರೂ ನಿಮಗೆ ಡೈರೆಕ್ಟ್ ಮೆಸೇಜ್ ಮಾಡೋದಿಲ್ಲ. ಇಫ್ ಸಮ್ ರಿಯಲ್ ಐಡಲ್ whom you think is a K-pop idol is messaging you, he is a fake.
ಆ ಫೇಕ್ ಅಕೌಂಟ್ ಇದ್ದವರು ಮಾತ್ರ ಮಾಡ್ತಾರೆ ಬಿಟ್ಟು ನಿಜ ಅಕೌಂಟ್ ಇದ್ದ ಒಂದೇ ಅಕೌಂಟ್ ಕೂಡ ನಿಮಗೆ ಮೆಸೇಜ್ ಮಾಡೋದಿಲ್ಲ. ಇದು ಮಕ್ಕಳೇ ಆಲೋಚನೆ ಮಾಡಿ, ತಂದೆ ತಾಯಂದಿರೇ ಇದನ್ನು ನೋಡಿ. ಮಕ್ಕಳು ಡಿಪ್ರೆಸ್ ಆದರೆ ಶಾಲೆ ಟೀಚರ್ಸ್ ಮೇಲೆ ಬ್ಲೇಮ್ ಹಾಕುವ ಬದಲು ಫಸ್ಟ್ ಮಕ್ಕಳು ಮನೆಯಲ್ಲಿ ಏನು ಮಾಡ್ತಿದ್ದಾರೆ ಮೊಬೈಲಲ್ಲಿ ಅಂತ ನೋಡಿ. ಅದನ್ನು ಬಿಟ್ಟು ಟೀಚರ್ ಬೈದ್ರು ಕಾಣ್ತಿದ್ದೆ ಅದಕ್ಕೆ ನಾನು ತಲೆ ಬಿಸಿ ಮಾಡ್ತಿದ್ದೆ, ಇದನ್ನೆಲ್ಲ ಬಿಡಿ. ಮತ್ತೆ ಮಕ್ಕಳಿಗೆ ಈ ಆದಷ್ಟು ಅಕೌಂಟ್ಗಳಿಂದ ದೂರ ಇಡಿ, ಸ್ಕ್ರೀನ್ ಟೈಮ್ ಕಂಟ್ರೋಲ್ ಮಾಡಿ ಅಂತ ಹೇಳ್ತಿದ್ದೇನೆ ಅಷ್ಟೇ. ಎಸ್ ಥ್ಯಾಂಕ್ ಯು ಸರ್, ಇಬ್ಬರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ. ಸೊ ಸ್ಪೆಷಲಿ ನಮ್ಮ ಮನೆಯ ಮಕ್ಕಳು ಯಾವ ರೀತಿಯಾಗಿ ದಾರಿ ತಪ್ತಾ ಇದ್ದಾರೆ ಅನ್ನುವಂಥ ವಿಚಾರದ ಕುರಿತಾಗಿ ಒಂದು ಸಣ್ಣ ಎಚ್ಚರಿಕೆಯ ವಿಚಾರವನ್ನು ಮುಂದಿಡುವಂತಹ ಪ್ರಯತ್ನ. ಸೊ ಮುಂದಿನ ಜನಧ್ವನಿಯಲ್ಲಿ ಇನ್ನೊಂದು ಸುದ್ದಿಯ ಜೊತೆಗೆ ಭೇಟಿಯಾಗೋಣ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ.